ಹರೇ ಕೃಷ್ಣ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಅನ್ನುವ ಹೆಸರಿಂದಲೇ ನಾವು ಅರ್ಥವನ್ನು ತಿಳಿಬಹುದು. ಉತ್ತಮ ಪುರುಷ, ಪುರುಷೋತ್ತಮ. ಕೃಷ್ಣ ಉತ್ತಮ ಪುರುಷ. ನೋಡಿ, ಪುರುಷರಲ್ಲಿ 3 ಪುರುಷ ಇದ್ದಾರೆ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತೆ ಅಧಮ ಪುರುಷ. ಕೃಷ್ಣ ಉತ್ತಮ ಪುರುಷ. ಮಧ್ಯಮ ಪುರುಷ ಅಂದ್ರೆ ಪರಮಾತ್ಮ ಕ್ಷೀರೋದಕ ಶಾಯಿ ವಿಷ್ಣು ನಮ್ಮ ಹೃದಯದಲ್ಲಿದ್ದಾರೆ. ಅವರು ಪರಮಾತ್ಮನಿಗೆ ಅವರು ಮಧ್ಯಮ ಪುರುಷ. ಅಂದ್ರೆ ಕೃಷ್ಣನಿಗೆ ಮತ್ತೆ ನಮಗೆ ಕನೆಕ್ಟ್ ಮಾಡುವವರು ಇಂಟರ್ಮೀಡಿಯರಿ. ಹಾಗಾಗಿ ಅವರಿಗೆ ಮಧ್ಯಮ ಪುರುಷ. ಮತ್ತೆ ನಾವು ಅಧಮ ಪುರುಷರು. ಅದು ನಾವು ಆಕ್ಚುಲಿ ಅಹಂಕಾರದಲ್ಲಿ ನಾವು ಉತ್ತಮ ಪುರುಷರು ಅಂತ ಎಣಿಸ್ತೇವೆ. ಅಲ್ಲ, ಉತ್ತಮ ಪುರುಷ ಕೃಷ್ಣ ಮಾತ್ರ. ನಾವು ಅಧಮ ಪುರುಷ. ಪ್ರಭುಪಾದ ಯಾಕೆ ಹೇಳ್ತಾರೆ ಅಧಮ ಪುರುಷ? ಯಾಕೆಂದ್ರೆ ನಮ್ಗೆ ನೋಡುವುದು ತುಂಬಾ, ನಮ್ಗೆ ಒಂದು ಅಹಂಕಾರ ಉಂಟು. ಎಸ್, ನಾನು ನೋಡಿದೆ, ನಾನು ಅದನ್ನು ಮಾಡಿದೆ. ಪ್ರಭುಪಾದ ಹೇಳ್ತಾರೆ, ಒಂದ್ ದಿವಸ ಸೂರ್ಯ ಅವನ ಕಿರಣ ಸ್ಟಾಪ್ ಮಾಡಿದ್ರೆ ನೀನು ಕತ್ತಲ್ಲಿ ಇರಬೇಕು, ಏನು ನಿಂಗೆ ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ದೇಹದ ಭಾವನೆಯಲ್ಲಿ ತುಂಬಾ ಅಹಂಕಾರದಲ್ಲಿರ್ತೇವೆ. ಒಂದು ರೋಗ ಬಂದ್ರೆ ನಿನ್ನ ದೇಹದೊಳಗೆ ಎಂತ ಆಗ್ತದೆ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ವಿಷಯದಲ್ಲಿ ನಾವು ಟೋಟಲ್ ಡಿಪೆಂಡೆಂಟ್. ಆದ್ರೆ ನಾವು ಎಂತ ಮಾಡ್ತೇವೆ, ಟೋಟಲ್ ಇಂಡಿಪೆಂಡೆಂಟ್ ತರ ನಾವು ವರ್ತಿಸ್ತೇವೆ. ಇದು ನಮ್ಮ ಮೂರ್ಖತನ. ನಾವು ಟೋಟಲ್ ಡಿಪೆಂಡೆಂಟ್. ಪ್ರಭುಪಾದ ಹೇಳ್ತಾರೆ, ವಾಲಂಟರಿಲಿ ನಾವು ಶರಣಾದ್ರೆ ಅದು ನಮಗೆ ಒಳ್ಳೇದಂತೆ. ಇಲ್ಲದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ವಿಲ್ ಫೋರ್ಸ್ ಯು ಅಟ್ ಎ ಟೈಮ್ ಆಫ್ ಡೆತ್. ಅಂದ್ರೆ ಸಾಯುವಾಗ ಕೃಷ್ಣ ಮೃತ್ಯುವಾಗಿ ಬರ್ತಾನೆ. ಆದ್ರೆ ಆಗ ತುಂಬಾ ಲೇಟ್ ಆಗಿರ್ತದೆ. ಹಾಗಾಗಿ ಇದು ಜನರ ಎಂತ ಹೇಳುದು, ಅಹಂ 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 ಮಮೇತಿ. ನಾನು ಮಾಡಿದ್ದೇನೆ, ನಾನು. ಹಾಗಾಗಿ ನಾವು ಅಧಮ ಪುರುಷನ ಅದನ್ನು ನಾವು ಒಪ್ಪಿಕೊಳ್ಬೇಕು. ನಾವು ಅದನ್ನು ಆರ್ಗ್ಯೂ ಮಾಡ್ಲಿಕ್ಕಿಲ್ಲ. ಎಸ್, ನಾವು ಅಧಮ ಪುರುಷ, ಕೃಷ್ಣ ಪುರುಷೋತ್ತಮ, ಅವು ಉತ್ತಮ ಪುರುಷ. ಎಸ್, ಈಗ ನಾವು ಅಧ್ಯಾಯಕ್ಕೆ ಬರುವ. ಶ್ರೀ ಭಗವಾನ್ ವಾಚ ಊರ್ಧ್ವಮೂಲಂ ಅದಾಶಾಕಂ ಅಶ್ವತ್ಥಂ ಪ್ರಾಹುರ್ ಅವ್ಯಯಂ ಛಂದಾಂಸಿ ಯಸ್ಯ ಬಾಣಾನಿ ಯಸ್ತಂ ವೇದ ಸ ವೇದವೇದ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ನೋಡಿ, ನಿಮ್ಗೆಲ್ಲರಿಗೂ ಅನುಭವ ಇರಬಹುದು. ಈ ನದಿಯ ತೀರದಲ್ಲಿ, ತಟದಲ್ಲಿ ಇಲ್ಲಿ ಅದು ಮರ ಇದ್ರೆ ಮತ್ತೆ ಆ ನೀರಿನಲ್ಲಿ ಅದರ ರಿಫ್ಲೆಕ್ಷನ್ ಇರ್ತದೆ. ಚಾಯ್ ಹೇಗಿರ್ತದೆ? ಉಲ್ಟಾ ಇರ್ತದೆ. ಬೇರು ಮೇಲೆ, ಮರ ಕೆಳಗೆ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ನಿಜವಾಗಿ ನೋಡೋದಾದ್ರೆ ಈ ಭೌತಿಕ ಲೋಕದಲ್ಲಿ ಹೀಗೆ ನಿಜವಾದ ಸುಖ ಇಲ್ಲ. ಅಂದ್ರೆ ಇದು ಸುಖಕ್ಕೆ ಹೋಲಿಸಿದ್ದಾರೆ. ನಿಜವಾದ ಸುಖ ಇರುವಂತದ್ದು ಗೋಲೋಕದಲ್ಲಿ, ಸುಖಾಲಯಂ ಅಲ್ಲಿ ಇರುವಂತದ್ದು. 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ದುಃಖಾಲಯಂ, ಭೌತಿಕ ಲೋಕ ದುಃಖ. ಆದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕೆ ಹೋಗ್ತೇವೆ. ಮತ್ತೆ ಅತ್ಯಾಶಕರ ವಿಷಯ ಅಂತಂದ್ರೆ ನಾವು ಎಲ್ಲದರಲ್ಲೂ ಫೇಲ್ ಆಗ್ತೇವೆ. ಸುಖಕ್ಕಂತ ಬೇರೆ ಬೇರೆ ಪ್ಲಾನ್ ನಮ್ದು. ಒಬ್ಬ ಪ್ಲಾನ್ ನೋಡಿದ್ರೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ನಿಲ್ಲುವುದಿಲ್ಲ ಪ್ಲಾನ್. ಸೆಕೆಂಡ್ಗೆ ಚೇಂಜ್ ಆಗ್ತದೆ ನಮ್ಮ ಪ್ಲಾನ್. ಬೇರೆ ಬೇರೆ ಥಾಟ್ ಫ್ಲೋ ಬರ್ತದೆ ನಮ್ಗೆ, ಹಾಗೆ ಹೀಗೆ. ಪ್ರಭುಪಾದ ಹೇಳ್ತಾರೆ, ಲಾಸ್ಟ್ಗೆ ಎಲ್ಲವೂ ಫೇಲ್ ಆಗ್ತದೆ. ಯಾಕೆಂದ್ರೆ ಇದು ಸುಖಾಲಯಂ ಅಲ್ಲ, ಇದು ದುಃಖಾಲಯಂ. ಕೃಷ್ಣ ಹೇಳಿದ್ದಾನೆ, ದುಃಖಾಲಯಂ ಅಶಾಶ್ವತ, ಟೆಂಪರರಿ. ಸುಖಾಲಯಂ ಶಾಶ್ವತಂ ಅಲ್ಲಿರುವಂಥದ್ದು ಗೋಲೋಕದಲ್ಲಿ. ಹಾಗಾಗಿ ಇಲ್ಲಿರುವಂತಹದ್ದು ಬೇರು ಮೇಲೆ, ಮರ ಕೆಳಗೆ. ಆದ್ರೆ ನಾವೆಂತ ಭಾವಿಸ್ತೇವೆ, ಇದನ್ನೇ ನಿಜವಾದಂತ ಭಾವಿಸ್ತೇವೆ. ಹೇಗಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಇದನ್ನು ಹೇಳಿದ್ದಾರೆ, ಈ ಭೌತಿಕ ಲೋಕ ಆಸ್ಪತ್ರೆಯಲ್ಲಿ ಯಾರೇ ಆಗ್ಲಿ, ಆಸ್ಪತ್ರೆ ಹೋಗುವವನಿಗೆ ಅವನಿಗೆ ಹೋಗ್ಲಿಕ್ಕೆ ಇಚ್ಛೆ ಇರುವುದಿಲ್ಲ. ಯಾರಿಗೂ ಕೇಳಿ, ಯಾರಿಗೂ ಆಸ್ಪತ್ರೆ ಹೋಗ್ಲಿಕ್ಕೆ ಇಚ್ಛೆ. ಆದ್ರೆ ನಮ್ಮ ಹೆಲ್ತ್ ಆಗಿರ್ತದೆ, ನಮ್ಮನ್ನು ಫೋರ್ಸ್ ಮಾಡ್ತದೆ ಅಲ್ಲಿ ಹೋಗ್ಲಿಕ್ಕೆ. ಮತ್ತೆ ನಾವು ಅಲ್ಲಿ ಟ್ರೀಟ್ಮೆಂಟ್ ತೆಗುವಾಗ ಯಾವಾಗ ಹೊರಗೆ ಬರುವುದನ್ನು ನಾವು ಯೋಚನೆ ಮಾಡ್ತಾ ಇರ್ತೇವೆ. ಇದೆಲ್ಲರಿಗೂ, ಯಾಕಂದ್ರೆ ಹೆಚ್ಚಿನವರಿಗೆ, ಆಲ್ಮೋಸ್ಟ್ 99% ಜನರಿಗೆ ಈ ರೀತಿ ಇರ್ತದೆ.
ನಾವು ಒಮ್ಮೆ ಹೋಗ್ಬೇಕು, ಒಮ್ಮೆ ಇಲ್ಲಿಂದ ಹೋಗ್ಬೇಕು, ಅದೇ ನಾವು ಅಲ್ಲಿ ಸಿಸ್ಟರ್ ಬರಲಿ, ಇನ್ಚಾರ್ಜ್ ಯಾವಾಗ ಡಿಸ್ಚಾರ್ಜ್ ಇದನ್ನು ಕೇಳ್ತಾ ಇರ್ತಾರೆ. ಯಾಕೆಂದ್ರೆ ಆಸ್ಪತ್ರೆ ನಮ್ಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಿಲ್ಲ, ನಮಗೆ ಮನಸ್ಸಿಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ. ಯಾಕೆಂದ್ರೆ ದುಃಖದ ಜಾಗ ಅಲ್ಲಿ ಬೇರೆ ಬೇರೆ ರೋಗದ ಬೇರೆ ಬೇರೆ ಎಲ್ಲ ಇರ್ತಾರೆ. ನಮ್ದೇ ಅಂತ ಈ ಕಂಡೀಷನ್ ಅಂತ ಅಂದ್ರೆ ನಾವು ಇದನ್ನು ಭೌತಿಕ ಲೋಕವನ್ನು ಹೋಟೆಲ್ ಅಂತ ಭಾವಿಸ್ತೇವೆ. ಈಗ ಹೋಟೆಲ್ ಅಲ್ಲಿ ಅಂತ ಅಂದ್ರೆ ಸಪೋಸ್ ನೀವು ಈಗ ಒಂದು ಎಲ್ಲಿಯಾದ್ರೂ ಮೆಟ್ರೋ ಸಿಟಿಗೆ ಹೋದ್ರಿ ಕೆಲಸದ ಪ್ರಯುಕ್ತ, ಡೆಲ್ಲಿ, ಬಾಂಬೆ ಎಲ್ಲಿಯಾದ್ರೂ ಹೋದ, ಹೈದರಾಬಾದ್, ಕೋಲ್ಕತ್ತಾ, ಚೆನ್ನೈ, 3 ದಿವಸಕ್ಕೆ ಹೋದ್ರಿ. ನೀವೊಂದು 5 ಸ್ಟಾರ್ ಹೋಟೆಲ್ಗೆ ನೀವು ಅಲ್ಲಿ ಬುಕ್ ಮಾಡಿದ್ರಿ. ಮತ್ತೆ ನೀವು ಅಲ್ಲಿ ಇರುವುದು 3 ದಿವಸ. ನೀವು ಅಲ್ಲಿ ಪೇಂಟರನ್ನು ಕರೆಸ್ತೀರಿ ಪೇಂಟ್ ಮಾಡಲಿಕ್ಕೆ ನಿಮ್ಮ ರೂಮಿಗೆ. ಮತ್ತೆ ನೀವು ಫ್ರಿಜ್ ತರ್ತೀರಿ ಹೊಸತ್ತು, ವಾಷಿಂಗ್ ಮಿಷಿನ್ ತರ್ತೀರಿ, TV ಹೊಸತ್ತು ತರ್ತೀರಿ. ಅವ ಯಾರಾದ್ರೂ ನೋಡಿದವರು ಎಂತ ಹೇಳ್ತಾರೆ, ಇವ ಮೂರ್ಖ, ಇವ ಬಂದದ್ದು 3 ದಿವಸಕ್ಕೆ ಇಲ್ಲಿ ಎಲಾಬ್ರೇಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಇದು ಆಸ್ಪತ್ರೆ. ಆಸ್ಪತ್ರೆ ಅಂದ್ರೆ ನಮ್ಮ ಈ ಇಂದ್ರಿಯ ಸುಖದ ರೋಗ, ಇದನ್ನು ನಾವು ಇಲ್ಲಿ ಗುಣ ಮಾಡಿಸ್ಬೇಕು. ಮತ್ತೆ ನಾವು ನಿಜವಾದ ಮನೆ ಗೋಲೋಕಕ್ಕೆ ಹೋಗ್ಬೇಕು. ಆದ್ರೆ ನಾವು ಇದನ್ನು ಹೋಟೆಲ್ ಅಂತ ಭಾವಿಸ್ತೇವೆ. ಬೇರೆ ಬೇರೆ ರೀತಿಯ ನಮ್ದು ಅರೇಂಜ್ಮೆಂಟ್ ಎಲ್ಲ ಆಗ್ತಾ ಉಂಟು. ಪ್ರಭುಪಾದ ಹೇಳ್ತಾರೆ ಇದು ಮೂರ್ಖತನ, ಟೋಟಲ್ ಫೂಲಿಶ್ನೆಸ್. ಹಾಗಾಗಿ ನಿಜವಾದ ಮರ ಇರುವಂತದ್ದು ಗೋಲೋಕದಲ್ಲಿ, ಇಲ್ಲಿರುವಂಥದ್ದು ಕೇವಲ ಛಾಯೆ ನೋಡಿ. ಮತ್ತೆ ಇದರ ಕುಡಿಗಳು ನೋಡಿ, ಆರ್ಥಿಕ ಬೆಳವಣಿಗೆ, ಧಾರ್ಮಿಕತೆ, ಇಂದ್ರಿಯ ಸುಖ, ಇಂದ್ರಿಯ ವಸ್ತು, ಇದೆಲ್ಲ ಇದರ ಕುಡಿಗಳು. ನಾವು ಇದನ್ನು ಪೋಷಣೆ ಮಾಡ್ತಾ ಇದ್ದೇವೆ, ಅದಕ್ಕೆ ನಾವು ಬೇಕಾದ ಪೋಷಣೆ ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಹೇಗೆ ಅದರಿಂದ ಹೊರಗೆ ಬರುವುದು ನಾವು ಹುಡುಕ್ಬೇಕು ಹೊರತು ಅದನ್ನು ಪೋಷಿಸುವುದಲ್ಲ. ನಾವು ಮತ್ತೆ ಕೂಡ ಅದನ್ನು ಅದಕ್ಕೆ ಈಗ ಒಂದು ನೋಡಿ, ಈಗ ಒಂದು ಮರ, ಪ್ರಭುಪಾದ ಹೇಳ್ತಾರೆ ದಯವಿಟ್ಟು ತಿಳ್ಕೊಳ್ಳಿ, ನಿನ್ನ ನಾವು ಸತ್ವಗುಣ, ರಜೋಗುಣ, ತಮೋಗುಣ ಹೇಳಿದ್ದೇವೆ. ಈ ಖಾಲಿ ಸತ್ವಗುಣ, ರಜೋಗುಣ, ತಮೋಗುಣ ಖಾಲಿ ಮನುಷ್ಯರಲ್ಲಿ ಮಾತ್ರ ಅಲ್ಲ. ಪ್ರಭುಪಾದ ಹೇಳ್ತಾರೆ ಈ ಮರಗಳಲ್ಲಿ ಕೂಡ ಉಂಟಂತೆ. ಒಂದು ಮರ ಹಣ್ಣು ಕೊಡುವುದಿಲ್ಲ, ಏನು ಕೊಡುವುದಿಲ್ಲ, ಅದು ತಮೋಗುಣ ಅಂತೆ, ತಾಮಸಿಕ ಮರ. ಇನ್ನೊಂದು ಮರ ಯಾವಾಗಲೂ ಹಣ್ಣು ಕೊಡ್ತದೆ, ಅದು ಸಾತ್ವಿಕ ಮರ. ಮತ್ತೆ ಪಕ್ಷಿಯಲ್ಲಿ ಪ್ರಭುಪಾದ ಕೂಡ ಹೇಳ್ತಾರೆ ಕಾಗೆ ತಾಮಸಿಕ, ಹಂಸ ಸಾತ್ವಿಕ. ಪ್ರಾಣಿಯಲ್ಲಿ ಪ್ರಭುಪಾದ ಹೇಳ್ತಾರೆ ನಾಯಿ ತಾಮಸಿಕ. ಆದ್ರೆ ಈಗ ನಮ್ಗೆ ಎಲ್ಲರೂ ಹೆಚ್ಚಿನವರು ನಾಯಿಯನ್ನು ಮುದ್ದು ಮಾಡುವಂಥದ್ದು, ಅದು ಬೇರೆ ವಿಷಯ. ಹಸು ಸಾತ್ವಿಕ. ಪ್ರಭುಪಾದ ಹೇಳ್ತಾರೆ ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ, ಮರದಲ್ಲಿ ಕೂಡ ಸತ್ವಗುಣ, ತಮೋಗುಣ ಉಂಟು, ರಜೋಗುಣ, ಸತ್ವಗುಣ, ತಮೋಗುಣ ಉಂಟು. ಹಾಗಾಗಿ ನಾವು ಇದನ್ನು ತಿಳಿಬೇಕು, ಖಾಲಿ ಇದರಲ್ಲಿ ಮಾತ್ರ ಅಲ್ಲ. ಹಾಗಾಗಿ ನಾವು ಇದಕ್ಕೆ ಈ ಕುಡಿ ಎಂತ ಹೇಳುದು, ಈ ಮರಕ್ಕೆ ನಾವು ಈ ರೀತಿಯಲ್ಲಿ ಕೊಡ್ತಾ ಇದ್ದೇವೆ, ಇದರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈ ಮರವ, ನಿಜವಾದ ಮರವನ್ನು ಯಾರು ತಿಳಿತಾನೆ ಅವ ವೇದಗಳನ್ನು ತಿಳಿದನು. ನೋಡಿ, ನಿಜವಾದ ಮರ ಗೋಲೋಕದಲ್ಲಿ ಉಂಟು. ಅಲ್ಲಿ ಈ ರೀತಿ ಬೇರು ಕೆಳಗೆ, ಈ ಮರ ಕೆಳಗೆ. ಆದ್ರೆ ಇಲ್ಲಿ ಬೇರು ಮೇಲೆ, ಉಳಿದದೆಲ್ಲ ಕೆಳಗಡೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಅದನ್ನು ಪೋಷಿಸುತ್ತದೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಅಂದ್ರೆ ನಮ್ಗೀಗ ಹೇಗೆಂದ್ರೆ ಟೂ ಮಚ್ ಇಂದ್ರಿಯ ಸುಖ ಇದ್ದ ಕಾರಣ ಈ ಬೇರು ಬಂಧಿತವಾಗಿದೆ. ಯಾವಾಗ ನಾವು ಇಂದ್ರಿಯ ಸುಖವನ್ನು ಬಿಟ್ಟು ಕೃಷ್ಣನಿಗೆ ನಾವು ಇಂದ್ರಿಯಗಳನ್ನು ಸಮರ್ಪಣೆ ಮಾಡ್ತೇವೆ, ಆಗ ಆ ಬೇರುಗಳು ಕಾಣ್ತದೆ, ಕೆಳಮುಖವಾದ ಬೇರುಗಳು ಕಾಣ್ತದೆ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ನೋಡಿ, ದಯವಿಟ್ಟು ತಿಳ್ಕೊಳ್ಳಿ, ಈ ಜಗತ್ತಲ್ಲಿ ನಿಮ್ಗೆ ಕಾಣಲಿಕ್ಕೆ ಆಗ್ಲಿಕ್ಕಿಲ್ಲ. ನಿಜವಾದ ರೂಪ ಗೋಲೋಕದಲ್ಲಿರುವಂಥದ್ದು. ಅದರ ಅಂತ್ಯ ಆದಿ
ಅಥವಾ ಅಸ್ತಿವಾರಂ ಯಾರು ಅರ್ಥ ಮಾಡಿಕೊಳ್ಳಲಾರರು. ಭಕ್ತಾಮಾಂ ಅಭಿಜಾನತಿ, ಭಕ್ತಿಯಿಂದ ಮಾತ್ರ ನಮಗೆ ಅರ್ಥ ಆಗ್ಬೋದು ಹೊರತು ನಮ್ಮ ಈ ಸ್ಕಾಲರ್ಶಿಪ್ ಇಂದ ಆಗುದಿಲ್ಲ. ನಾವು ಹೇಳ್ಬೋದು ಎಸ್ ನಾನು PhD, ನಾನು MTech, ನಾನು MBBS. ಇಲ್ಲ ಸರ್, ನಿಮ್ಮ ಈ ಸೋ ಕಾಲ್ಡ್ ಮೆಟೀರಿಯಲ್ ಕ್ವಾಲಿಫಿಕೇಶನ್ ಅದರಿಂದ ನಿಮಗೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಆ ಆಧ್ಯಾತ್ಮಿಕ ಜ್ಞಾನ ಸಾಕ್ಷಾತ್ಕಾರ ಬೇಕು, ಅದರಿಂದ ಮಾತ್ರ ಅರ್ಥ ಆಗ್ತದೆ ಹೊರತು ನಮ್ಮ ಅಕಾಡೆಮಿಕ್ ನಾಲೆಜ್ ಇಂದ ಪ್ರಭು ಹೇಳ್ತಾರೆ ಇಲ್ಲ. ಆದರೆ ಮನುಷ್ಯನ ದೃಢ ಮನಸ್ಸಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನೋಡಿ, ದೃಢ ಮನಸ್ಸು ಅದು ನಮ್ದು ದ್ವಂದ್ವ. ದ್ವಂದ್ವ ಅಂದ್ರೆ ಅದು ಕೂಡ ಸರಿ, ಇದು ಕೂಡ ಸರಿ. ಹೇಗೆ ಅಂದ್ರೆ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ವೃಂದಾವನದಲ್ಲಿ ಮಂಗ ಜಾಸ್ತಿ ಉಂಟು, ಮಂಗಗಳು ವೃಂದಾವನಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಮಂಗ ಸ್ಥಿರವಾಗಿರುವುದಿಲ್ಲ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುವಂಥದ್ದು, ಒಂದೇ ಕಡೆಯಲ್ಲಿ ಇರುವುದಿಲ್ಲ. ಅದೇ ರೀತಿ ನಾವು ಕೂಡ ಈಗ ಎಂತ ದ್ವಂದ್ವದಲ್ಲಿದ್ದೇವೆ, ದೃಢ ಮನಸ್ಸಿಲ್ಲ. ದೃಢ ಮನಸ್ಸಿದ್ರೆ ಈ ಮರವ ಬುಡವನ್ನು ಕಡಿದು ಹಾಕಬಹುದು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಈಗ ನಾಳೆ ನಿಮಗೆ ಒಂದು ಟಿವಿಯಲ್ಲಿ ಪೇಪರಲ್ಲಿ ಆಡ್ ಬರ್ತದೆ, ಎಸ್ ಒಂದು ಜಾಗ ಉಂಟು, ಆ ಜಾಗದಲ್ಲಿ ಹೋದ್ರೆ ರೋಗ ಇಲ್ಲ, ಓಲ್ಡ್ ಏಜ್ ಇಲ್ಲ, ಮತ್ತೆ ಮೃತ್ಯು ಇಲ್ಲ. ಎಲ್ಲರೂ ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಹೇಗೆ ಅಂದ್ರೆ ಅದು ಜನರಿಗೆ ಇದ್ರ ಬಗ್ಗೆ ಕ್ಲೂ ಗೊತ್ತಿಲ್ಲ. ಯಾವ ಜಾಗಕ್ಕೆ ಹೋದ್ರೆ ಮತ್ತೆ ನಾವು ಹಿಂದಿರುಗಿದಲು ಆ ಜಾಗವನ್ನು ನಾವು ಹುಡುಕಬೇಕು. ಪ್ರಭುಪಾದ ಹೇಳ್ತಾರೆ ಇದು ಬುದ್ಧಿವಂತಿಕೆ. ಬುದ್ಧಿವಂತಿಕೆ ಅಂದ್ರೆ ಇದು. ಅಲ್ಲಿ ದೇವೋತ್ತ ಪುರುಷನ ಶರಣ ಆಗಬೇಕು. ನೋಡಿ, ಅಲ್ಲಿ ಶರಣ ಆಗಬೇಕಿದ್ರೆ ಇಲ್ಲಿ ಕೂಡ ನಾವು ಶರಣ ಆಗಬೇಕು. ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ ಶರಣಾಗತಿ. ಈಗ ನಮ್ಗೆ ಪ್ರಭುಪಾದ ಎಷ್ಟೋ ಬಾರಿ ಹೇಳಿದ್ದಾರೆ, ಈಗ ITA ಸ್ಟೂಡೆಂಟ್ಸ್ ಅವರು 2 ವರ್ಷ ಈ ITA ಮಾಡ್ತಾರೆ. ಮಾಡಿದ ಮೇಲೆ ಅವರಿಗೆ ಎಲ್ಲಿಯಾದ್ರೂ ಕೆಲಸ ಸಿಗ್ತದೆ. ಕೆಲಸ ಸಿಗುವವರಿಗೆ ಸ್ಟೈಫಂಡ್ ಅಂತ, ಅಂದ್ರೆ ಅವರಿಗೆ 1 ವರ್ಷ 2 ವರ್ಷ ಕೇವಲ 2,000 ಈ ರೀತಿ ಖರ್ಚಿಗೆ ಹಣ ಕೊಡ್ತಾರೆ. ಯಾಕೆ ಇದು ಕೊಡುವಂತ? ಯಾಕೆಂದ್ರೆ ಅವ್ರು ಕೆಲಸ ಕಳಿಬೇಕು, ಮತ್ತೆ ಅವರಿಗೆ ಡಿಮಾಂಡ್ ಮಾಡ್ಬೋದು, ಮತ್ತೆ ಜಾಸ್ತಿ ಆಗ್ತದೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯು ಇದು ITA ಮಕ್ಕಳಿಗೆ ಹೇಗೆ ಇದು ಕಲಿಯುವಂಥದ್ದು, ಅದೇ ರೀತಿ ನಾವು ಕೂಡ ಇದು ಕಲಿಯುವಂಥದ್ದು. ನಮ್ದು ಟ್ರೈನಿಂಗ್ ಇದು. ಶರಣಾಗತ ಆಗ್ಲಿಕ್ಕೆ ಇಲ್ಲಿ ಟ್ರೈನಿಂಗ್, ಇಲ್ಲಿ ನಾವು ಇದನ್ನು ಮಾಡ್ತಾ ಇರ್ಬೇಕು, ಮತ್ತೆ ನಮ್ಗೆ ಅಲ್ಲಿ ಗೋಲೋಕ ಹೋಗ್ಲಿಕ್ಕೆ ಆಗ್ತದೆ ಹೊರತು ಟ್ರೈನಿಂಗ್ ಮಾಡಿದ್ರೆ ನಮ್ಗೆ ಆಗುದಿಲ್ಲ. ಹಾಗಾಗಿ ಕೃಷ್ಣನಿಗೆ ಶರಣಾಗತಿ ಆಗುವಂಥದ್ದು ನಾವು ಇಲ್ಲಿ ಅಭ್ಯಾಸ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಸೇವೆ ಮಾಡುವುದು, ಇದರಿಂದ ನಾವು ಸ್ಟಾರ್ಟ್ ಆಗ್ತದೆ. ಮಾಡ್ತಾ 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 ಗ್ರಾಜುವಲ್ ನಮ್ಗೆ ಶರಣಾಗತಿ ಅಂತಂದು ಗೊತ್ತಾಗ್ತದೆ. ಈಗ ನಮ್ಗೆ ಆಗುದಿಲ್ಲ. ಹೇಗಂದ್ರೆ ಕುಂತಿಮಾರಾಣಿ ಕೂಡ ಹೇಳುವಂಥದ್ದು ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ, ಅಂದ್ರೆ ಒಬ್ಬನಿಗೆ ಒಳ್ಳೆ ಜನ್ಮ, ಎಸ್ ನಾನು ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ. ಒಬ್ಬನಿಗೆ ಸುಂದರ ಧ್ಯೇಯ, ನಾನು ಚಂದ ಇದ್ದೇನೆ. ಇನ್ನೊಬ್ಬ ತುಂಬಾ ಶ್ರೀಮಂತ, ನಾನು ಶ್ರೀಮಂತನಾಗಿದ್ದೇನೆ. ಇದೆಲ್ಲ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಅಡ್ಡಿಗಳಂತೆ. ಇದು ಕುಂತಿಮಾರಾಣಿ ಹೇಳುವಂಥದ್ದು. ಹಾಗಾಗಿ ಅದು ನಮಗೆ ಬಿಡುವುದಿಲ್ಲ ಶರಣಾಗತಿ ಆಗಲಿ. ಹಾಗಾಗಿ ನಾವು ಇದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭ ಆಯಿತು. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಎಲ್ಲವೂ ಅವನಿಂದ ಪ್ರಾರಂಭ ಆಯಿತು. ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಇದು ನಾವು ತಿಳಿಬೇಕು. ಎಸ್ ನೋಡಿ, ಪ್ರಭುಪಾದ ಈ ಶ್ಲೋಕವನ್ನು ಹೇಳುವಾಗ ಹೇಳ್ತಾರೆ, ಅಂದ್ರೆ ನಾವು ಕೋಟಿಲ್ ನಮ್ದು ಜನ್ಮ ಆಯ್ತು, ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಎಷ್ಟೋ ಶತಕೋಟಿ ಆಗಿರ್ಬೇಕು. ನಾವು ಕೂಡ ಆಕ್ಚುಲಿ ಇನಿಷಿಯಲಿ ನಾವು ಗೋಲೋಕದವರೇ, ಒರಿಜಿನಲ್ ರೆಸಿಡೆಂಟ್ಸ್. ಪ್ರಭುಪಾದ ಹೇಳ್ತಾರೆ ವಿ ಆರ್ ದಿ ಒರಿಜಿನಲ್ ರೆಸಿಡೆಂಟ್ಸ್ ಆಫ್ ಗೋಲೋಕ, ಬಟ್ ಬಿಕಾಸ್ ಆಫ್ ಅವರ್ ರೆಬೆಲಿಯಸ್ ಮೆಂಟಾಲಿಟಿ
ಅಂದ್ರೆ ನಾವು ಅಲ್ಲಿ ಸೆಂಟ್ರಲ್ಲಿ ಕೃಷ್ಣ, ನಾವು ಸೆಂಟ್ರಲ್ಲಿ ನಾವು ಬರ್ಬೇಕಂತ ಎಣಿಸಿದ್ದು, ಹಾಗಾಗಿ ನಮ್ಮನ್ನು ಅಲ್ಲಿಂದ ಹೊರಗೆ ಕಳಿಸಿದ್ರು ಕೃಷ್ಣ. ಆದರೆ ಶುದ್ಧ ಭಕ್ತರು ಹಾಗೆ ಅಲ್ಲ. ಶುದ್ಧ ಭಕ್ತರು ಲಾಸ್ಟ್ ಲೈಫ್ ಅಲ್ಲಿ ಕೂಡ ಗೋಲೋಕದಿಂದ ಬಂದವರು. ಗೋಲೋಕದಿಂದ ಕೃಷ್ಣ ಅವರನ್ನು ನೀನು ಹೋಗಿ ಈ ಬದ್ಧ ಜೀವಿಗಳನ್ನು ಕರ್ಕೊಂಡು ಬಾ ಅಂತ ಕಳಿಸಿದ್ರು. ಹಾಗೆ ಪ್ರಭುಪಾದ ಹೇಳ್ತಾರೆ, ಅವರು ಎಂತಂದ್ರೆ ಈ ಸೀನ್ ಮತ್ತೆ ಕಂಟಿನ್ಯೂಸ್ ಈ ಸೀನ್ ಖಾಲಿ ಒಮ್ಮೆ ನೋಡಿದಲ್ಲ, ಅಲ್ಲಿಂದ ಈಗ ಕೂಡ ಅವರಿಗೆ ಅದೇ ಸ್ಮರಣೆ ಉಂಟು. ಲೀಲಾ ಸ್ಮರಣದಲ್ಲಿ ಈ ಕ್ಯಾನ್ ಸಿ ಗೋಲೋಕ. ಹಾಗಾಗಿ ಪ್ರಭುಪಾದ ಈ ಶ್ಲೋಕವನ್ನು ಹೇಳ್ತಾರೆ. ಫಸ್ಟ್ ಶ್ಲೋಕ ಹೇಳ್ತೇನೆ ಮತ್ತೆ ಅರ್ಥ ಹೇಳ್ತೇನೆ. ನ ತದ್ಭಾಷಯತೆ ಸೂರ್ಯೋ ನ ಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಈ ಪರಮಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿ ಆಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಗೋಲೋಕ ಅಂದ್ರೆ ಸುಮಾರು ಬ್ರೈಟ್ ಅಂದ್ರೆ ಟೋಟಲ್ ಬ್ರೈಟ್ನೆಸ್. ಎಫಲ್ಜೆನ್ಸ್ ಅಂದ್ರೆ ಕೃಷ್ಣನ ಅಲ್ಲಿ ಸೂರ್ಯ ಬೇಕಂತ ಇಲ್ಲ, ಚಂದ್ರ ಬೇಕಂತ ಇಲ್ಲ, ವಿದ್ಯುತ್ ಶಕ್ತಿ ಬೇಕಂತಿಲ್ಲ. ಅಂದ್ರೆ ಸೆಲ್ಫ್ ಎಫಲ್ಜೆಂಟ್, ಅಷ್ಟು ಬ್ರೈಟ್ ಕೃಷ್ಣ. ಈ ಮಾಯಾವಾದಿಗಳು ನಿರಾಕಾರವಾದಿಗಳು ಹೇಳ್ತಾರಲ್ಲ ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣನ ಕಿರಣ. ಹಾಗಾಗಿ ಈ ಗೋಲೋಕಧಾಮ ಅಷ್ಟು ಎಫಲ್ಜೆನ್ಸ್. ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಅಲ್ಲಿ ಹೋದ್ರೆ ಮತ್ತೆ ನಮ್ಗೆ ಈ ಭೌತಿಕ ಲೋಕ ತುಚ್ಛದಾಗಿ ಕಾಣ್ತದೆ. ಅಂದ್ರೆ ಅದು ಏನು ಅಲ್ಲ. ಈಗ ನೋಡಿ, ಹೇಗಂದ್ರೆ ಇದಕ್ಕೆ ಒಂದು ಉದಾಹರಣೆ. ಈಗ ಸಪೋಸ್ ಈ UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಗಲ್ಫ್ ಕಂಟ್ರಿ, ಅಲ್ಲಿ ರಾಜ ಅಂದ್ರೆ ಅವನ ಮನೆಯೆಲ್ಲ 7 ಸ್ಟಾರ್ ಹೋಟೆಲ್ ತರ ಇರ್ತದೆ, ಎಲ್ಲ ಅವನಿಗೆ ವ್ಯವಸ್ಥೆ ಎಲ್ಲ ಇರ್ತದೆ. ಸಪೋಸ್ ಈಗ ಅದೇ ರಾಜನನ್ನು ಮತ್ತೆ ಅವು ಹೋಗುದು ಅವನಿಗೆ ಒಂದು ಪ್ರೈವೇಟ್ ಏರೋಪ್ಲೇನ್ ಅಲ್ಲಿ ಇರ್ತದೆ, ಮತ್ತೆ ಅವನಿಗೆ 100-150 ಸೇವಕರು ಇರ್ತಾರೆ. ಈ ರೀತಿ ಎಲ್ಲ ಉಂಟು. ಈಗ ಸಪೋಸ್ ಹೇಗಂದ್ರೆ ಅವನಿಗೆ ಮಂಗಳೂರಿಗೆ ಬಂದು ಒಂದು ಸಣ್ಣ ಡಾಬಾದಲ್ಲಿ ನೀನು ಊಟ ಮಾಡಬೇಕು, ಮತ್ತೆ ಸಣ್ಣ ಒಂದು ಹಟ್ಟಲ್ಲಿ ನೀರು ಬೇಕಂತ ಹೇಳಿದ್ರೆ ಇರ್ತಾನ? ಇಲ್ಲ, ಅವ ಹೇಳ್ತಾನೆ. ಯಾಕಂದ್ರೆ ಅವ ಅಂಥದ್ದು ಹೈ ಲೆವೆಲ್ ನೋಡಿರ್ತಾನೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಈ ಗೋಲೋಕ ನೋಡಿದ್ರೆ ಮತ್ತೆ ನಿಮ್ಗೆಲ್ಲ ಇದು ತುಚ್ಛ. ಯಾಕೆ ನೋಡಿ, ಬ್ರೈಟ್ ನೋಡಿ, ಎಫಲ್ಜೆನ್ಸ್ ನೋಡಿ ಎಷ್ಟು ಬ್ರೈಟ್ ಅಂತ, ಟೋಟಲ್ ಎಫಲ್ಜೆನ್ಸ್. ಅದನ್ನು ತಲುಪಿದವರು ಈ ಐಕ ಜಗತ್ತಿನ ಮತ್ತೆ ಬರುವುದೇ ಇಲ್ಲ. ಆದ್ರೆ ನಮ್ಗೆ ಈಗ ಅಂದ್ರೆ ಪ್ರಭುಪಾದ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಭೂಲೋಕದಿಂದ ಅವನಿಗೆ ಸ್ವರ್ಗಲೋಕಕ್ಕೆ ಪ್ರಮೋಷನ್ ಆಯಿತು. ಸ್ವರ್ಗಲೋಕ ಪ್ರಮೋಷನ್ ಆಗುವಾಗ ಅವಲ್ಲಿ ಹೇಳ್ತಾನೆ, ಈ ಭೂಲೋಕ ಏನು ಅಲ್ಲ, ಸ್ವರ್ಗಲೋಕ ಅಂದ್ರೆ ಸ್ವರ್ಗಲೋಕದಲ್ಲಿ ನಿಮ್ಗೆ ಅಷ್ಟು ಎಂತ ಹೇಳುದು ಎಲ್ಲ ಚಂದ, ಮತ್ತೆ ಇಲ್ಲೆಲ್ಲ ಎಂತ ಹೇಳುದು ಕಲ್ಲು ಮಣ್ಣೆಲ್ಲ ಇರ್ತದೆ. ಅದರಲ್ಲಿ ಈ ಬಂಗಾರ ಮತ್ತೆ ತುಂಬಾ ಅಲ್ಲಿ ಅಂತಸ್ತೆಲ್ಲ ಜಾಸ್ತಿ, ಮತ್ತೆ ಎಲ್ಲ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇಲ್ಲಿಗಿಂತ. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಅವನಿಗೆ ನೆಕ್ಸ್ಟ್ ಬ್ರಹ್ಮಲೋಕಕ್ಕೆ ಪ್ರಮೋಟ್ ಮಾಡ್ತಾನೆ. ಬ್ರಹ್ಮಲೋಕ ಹೋಗುವಾಗ ಅಲ್ಲಿ ಈ ಫ್ಲೋರ್ ಎಲ್ಲ ಟೋಟಲ್ ವಜ್ರದ. ಆಗ ಅವ ಹೇಳ್ತಾನೆ, ಈ ಸ್ವರ್ಗಲೋಕ ಏನು ಅಲ್ಲ ಬ್ರಹ್ಮಲೋಕಕ್ಕಿಂತ, ಅಂದ್ರೆ ಬ್ರಹ್ಮಲೋಕ ತುಂಬಾ ಚಂದ ಅಂತ. ಮತ್ತೆ ಕೃಷ್ಣ ಅವನನ್ನು ಎಂತ ಮಾಡ್ತಾನೆ, ನೆಕ್ಸ್ಟ್ ಅವನಿಗೆ ಗೋಲೋಕಕ್ಕೆ ಪ್ರಮೋಟ್ ಮಾಡ್ತಾನೆ. ಗೋಲೋಕ ನೋಡುವಾಗ ಹೇಳ್ತಾನೆ, ಈ ಭೂಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ ಇದೆಲ್ಲ ತುಚ್ಛ, ಏನು ಅಲ್ಲ ಈ ಕಂಪೇರ್ ಟು ಗೋಲೋಕ. ಹಾಗಾಗಿ ನಮ್ಗೆ ಗೊತ್ತಿಲ್ಲ, ನಾವೆಂತ ಮಾಡ್ತೇವೆ, ನಾವು ಈ ಕೂಪ ಮಂಡುಕ ನಾಯ, ಫ್ರಾಗ್ ಇನ್ ದ ವೆಲ್, ಕಪ್ಪೆ, ಬಾವಿ ಕಪ್ಪೆ ಒಂದ್ ದಿವಸ ಎಂತ ಆಗ್ತದೆ, ಸಮುದ್ರದ ಕಪ್ಪೆ ಬರ್ತದೆ. ಸಮುದ್ರದ ಕಪ್ಪೆ ಬಂದು ಮಾತಾಡುವಾಗ ಬಾವಿ ಕಪ್ಪೆ ಈ ಬಾವಿಯನ್ನು ಗ್ಲೋರಿಫೈ ಮಾಡುವಂಥದ್ದು. ನನ್ನ ಬಾವಿ ಹಾಗೆ, ನನ್ನ ಬಾವಿ ಹೀಗೆ, ಇದರಲ್ಲಿ ಹೀಗೆ ನೀರುಂಟು, ಅದು ಇದು ಈ ರೀತಿ ಹೇಳುವಂಥದ್ದು. ಆದ್ರೆ ಸಮುದ್ರದ ಕಪ್ಪೆ ಮಾತಾಡುವುದಿಲ್ಲ. ಯಾಕೆಂದ್ರೆ ಸಮುದ್ರದ ಕಪ್ಪೆ ಆ ಸಮುದ್ರ ತುಂಬಾ ವಿಶಾಲ ನೋಡಿದೆ. ಅದೇ ರೀತಿ ನಾವು ಕೂಡ ಈ ಕಪ್ಪೆ ತರ, ಫ್ರಾಗ್ ಇನ್ ದ ವೆಲ್, ನಾವು ಯಾವ ಜಾಗದಲ್ಲಿದ್ದೇವೆ ಅದೇ ನಾವು ಗ್ರೇಟ್ ಅಂತ ಎಣಿಸುವಂಥದ್ದು. ಆದ್ರೆ ಹಾಗೆಲ್ಲ ಇದಕ್ಕೆ ಹೇಳುವಂಥದ್ದು ಕೂಪ ಮಂಡುಕ ನಾಯ. ಈ ರೀತಿ ಆಗಬಾರ್ದು. ನಮ್ಗೆ ಶಾಸ್ತ್ರದಲ್ಲಿ ಉಂಟು, ಗೋಲೋಕ ಹೇಗೆ ಉಂಟು, ಆಚಾರ್ಯರು ಇದರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಗೋಲೋಕದಲ್ಲಿ ಹೋದ್ರೆ ಎಂತೆಲ್ಲ ಆಗ್ತದೆ, ಇದೆಲ್ಲ ಡೀಟೇಲ್ ಆಗಿ ಉಂಟು. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾವು ಇಲ್ಲಿ ಹೋಗ್ಲಿಕ್ಕೆ ಇಚ್ಛಿಸ್ಬೇಕು. ಎಸ್ ನೋಡಿ, ಇದು ರಿಲೇಟೆಡ್, ಇದು ಗೋಲೋಕ.
ಗೋಲೋಕದಲ್ಲಿ ಇದು ಚಿಂತಾಮಣಿ. ಮತ್ತೆ ನೀರು ಎಲ್ಲ ನೋಡಿ, ಯೂಶಲಿ ನಮಗೆ ಅಂದರೆ ಫ್ಯಾಮಿಲಿ ಜೊತೆ ಹೆಚ್ಚಿನವರು ಔಟಿಂಗ್ ಎಲ್ಲ ಹೋಗ್ತಾರೆ. ಔಟಿಂಗ್ ಹೋಗುವಾಗ ಅಂದರೆ ಒಳ್ಳೆ ಸೀನರಿ, ಒಳ್ಳೆ ನೀರು, ಒಳ್ಳೆ ಮರಗಳಿದ್ದದ್ದು, ಒಳ್ಳೆ ಗಾಳಿ, ಇದೆಲ್ಲ ಯಾಕೆಂದರೆ ಇದು ಗೋಲೋಕದಲ್ಲಿ ಹೀಗೆ ಉಂಟು. ಮತ್ತು ನಾವು ಈಗ ನೋಡಿ ಈ ಟ್ರಾವೆಲಿಂಗ್ ಮಾಡುವಾಗ ಕಾರಲ್ಲಿ ಕೂಡ ಸೈಡ್ ಸೀಟ್, ಟ್ರೈನಲ್ಲಿ ಸೈಡ್ ಸೀಟ್, ಫ್ಲೈಟಲ್ಲಿ ವಿಂಡೋ ಸೀಟ್, ಅಂದರೆ ವಿಂಡೋ ಸೀಟ್, ಬಸ್ಸಲ್ಲಿ ವಿಂಡೋ ಸೀಟ್. ಯಾಕೆಂದರೆ ನಮಗೆ ವಿ ಆರ್ ಮಿಸ್ಸಿಂಗ್ ಆ ಕೃಷ್ಣನನ್ನು ನಾವು ನಮ್ಮ ಜೀವನದಲ್ಲಿ ಮಿಸ್ಸಿಂಗ್ ಆಗಿದೆ. ಹಾಗೆ ಅದು ನೋಡುವ ನಮ್ಮ ಇಚ್ಛೆ. ಈಗ ಇದರ ರಿಲೇಟೆಡ್ ಒಂದು ನಾನು ಸ್ಟೋರಿ ಹೇಳ್ತೇನೆ. 500 ವರ್ಷ ಹಿಂದೆ ವೃಂದಾವನದಲ್ಲಿ ಒಬ್ಬ ಶಿವನ ಭಕ್ತ ಶಿವನ ಹತ್ರ ಹೋಗ್ತಾನೆ. ಈಗ ಕೂಡ ಶಿವ ಇದ್ದಾನೆ, ಅದು ನಮಗೆ ಕಾಣುವುದಿಲ್ಲ. ಅವ ಹೇಗಂದ್ರೆ ಧಾಮೇಶ್ವರ್ ಮಹಾದೇವ ಅಂತ ಅಲ್ಲಿ ಇದ್ದಾನೆ ಈ ವೃಂದಾವನದಲ್ಲಿ. ಅವ ಪ್ರೊಟೆಕ್ಟ್ ಮಾಡುವಂಥದ್ದು, ಆ ಧಾಮ ವೃಂದಾವನವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಅಂದ್ರೆ ಈ ಭೌತಿಕ ಜನರಿಂದ ಪ್ರೊಟೆಕ್ಟ್ ಮಾಡುವ ಧಾಮೇಶ್ವರ್ ಶಿವನ ಹೆಸರು ಧಾಮೇಶ್ವರ್ ಮಹಾದೇವ ಅಂತ ಅಲ್ಲಿ ಇದ್ದಾನೆ. ಹಾಗಾಗಿ ಒಬ್ಬ ಶಿವನ ಭಕ್ತ ಶಿವನ ಹತ್ರ ಹೋಗಿ ಹೇಳ್ತಾನೆ, ನನಗೆ ಚಿಂತಾಮಣಿ ಬೇಕು. ಅದಕ್ಕೆ ಶಿವ ಹೇಳ್ತಾನೆ, ಮಹಾದೇವ ಹೇಳ್ತಾನೆ, ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾನೆ ಕುಟೀರದಲ್ಲಿ, ಅವನ ಹತ್ರ ಹೋಗಿ ಕೇಳು ಅಂತ. ಮತ್ತೆ ಅವ ಹೋಗ್ತಾನೆ, ಸನಾತನ ಗೋಸ್ವಾಮಿ ಹೋಗಿ ಹೇಳ್ತಾನೆ, ನನಗೆ ಚಿಂತಾಮಣಿ ಬೇಕು, ಮತ್ತೆ ನನಗೆ ಶಿವ ಇಲ್ಲಿ ಕಳಿಸಿದಾನೆ ಅಂತ ಹೇಳ್ತಾನೆ. ಮತ್ತೆ ಸನಾತನ ಗೋಸ್ವಾಮಿ ಹೇಳ್ತಾನೆ, ಓಕೆ, ನನ್ನ ಮನೆಯ ಹೊರಗೆ ಆ ಡಸ್ಟ್ಬಿನ್ ಉಂಟು, ಡಸ್ಟ್ಬಿನ್ ಅಲ್ಲಿ ಚಿಂತಾಮಣಿ ಉಂಟು. ಮತ್ತೆ ಇವ ಹೋಗಿ ಆ ಚಿಂತಾಮಣಿ ತಗೊಂಡು ತುಂಬಾ ಖುಷಿ ಆಗ್ತದೆ. ಮತ್ತೆ ಸೀದಾ ಹೋಗ್ತಾನೆ. ಹೋಗುವಾಗ ಅರ್ಧ ದಾರಿಯಲ್ಲಿ ಅವನಿಗೆ ಫ್ಲಾಶ್ ಆಗ್ತದೆ, ಆದ್ರೆ ಆ ಚಿಂತಾಮಣಿ ಎಲ್ಲ ಇಚ್ಛೆ ಈಡೇರ್ತದೆ. ನಿಮ್ಗೆ ಎಂತ ಬೇಕು ಆ ಚಿಂತಾಮಣಿ ನಿಮಗೆ ಫುಲ್ಫಿಲ್ ಮಾಡ್ತದೆ. ಅವನಿಗೆ ಫ್ಲಾಶ್ ಆಗ್ತದೆ, ಈ ಚಿಂತಾಮಣಿ ಇಷ್ಟು ಬೆಲೆ ಬಾಳುವಂಥದ್ದು, ಮತ್ತೆ ಯಾಕೆ ಸನಾತನ ಗೋಸ್ವಾಮಿ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದಾರೆ? ಅವನಿಗೆ ಇಮಿಡಿಯೇಟ್ ಫ್ಲಾಶ್ ಆಗ್ತದೆ. ಇಮಿಡಿಯೇಟ್ ವಾಪಸ್ ಬರ್ತಾನೆ ಮತ್ತು ಬಂದು ಕೇಳ್ತಾನೆ ಸನಾತನ ಗೋಸ್ವಾಮಿ ಅದು, ಸನಾತನ ಗೋಸ್ವಾಮಿ, ಈ ಚಿಂತಾಮಣಿಯಿಂದ ನಿಮ್ಮ ಎಲ್ಲ ಇಚ್ಛೆ ಈಡೇರ್ತದೆ, ಮತ್ತೆ ಯಾಕೆ ನೀವು ಇದನ್ನು ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೀರಿ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ಆ ಚಿಂತಾಮಣಿ ಹೋಗಿ ಯಮುನಾ ನದಿಗೆ ಬಿಸಾಡಿ ಬಾ ಅಂತ. ಮತ್ತೆ ಅವ ಹೋಗಿ ಯಮುನಾ ನದಿಗೆ ಬಿಸಾಡಿ ಬರ್ತಾನೆ. ಮತ್ತೆ ಹೇಳ್ತಾನೆ, ಎಸ್, ಈಗ ಹೇಳಿ, ನಾನು ಬಿಸಾಡಿ ಬಂದೆ. ಸನಾತನ ಗೋಸ್ವಾಮಿ ಹೇಳ್ತಾರೆ, ಈ ಚಿಂತಾಮಣಿಗಿಂತ ಬೆಳೆ ಬಾಳುವ ಚಿಂತಾಮಣಿ ನನ್ನ ಹತ್ರ ಉಂಟು. ಅವಾಗ ಹೇಳ್ತಾನೆ, ಎಂತದ್ದು? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ನಿನ್ನನ್ನು ಡೈರೆಕ್ಟ್ ಗೋಲೋಕೆ ಕನೆಕ್ಟ್ ಮಾಡುವಂತದ್ದು. ಹಾಗಾಗಿ ಇದು ನಿಜವಾದ ಚಿಂತಾಮಣಿ. ಆದ್ರೆ ನಮ್ಗೆ ಈ ನಿಜವಾದ ಚಿಂತಾಮಣಿ ಬೇಡ, ನಮ್ಗೆ ಆ ಡಸ್ಟ್ಬಿನ್ ಅಲ್ಲಿ ಅಂತ ಸನಾತನ ಗೋಸ್ವಾಮಿ ಹಾಕಿದ್ರು ಅದು ಚಿಂತಾಮಣಿ ಬೇಕು. ಇದು ನಮ್ಮ ಕಂಡೀಷನ್. ಎಸ್, ಈಗ ನೋಡಿ, ಈಗ ಇಲ್ಲಿ ಚಿಂತಾಮಣಿಗಳೆಲ್ಲ ಹೇಗಂದ್ರೆ ಗೋಲೋಕದಲ್ಲಿ, ಈಗ ನಮ್ಮ ಈ ಭೌತಿಕ ಲೋಕದಲ್ಲಿ, ಭೂಲೋಕದಲ್ಲಿ ಈ ಮಣ್ಣು ಕಲ್ಲು ಇದೆಲ್ಲ ಕಾಮನ್, ಯಾರಿಗೂ ಅದರಲ್ಲಿ ಅಟ್ರಾಕ್ಷನ್ ಇಲ್ಲ, ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಗೋಲೋಕದಲ್ಲಿ ಈ ಚಿಂತಾಮಣಿ ಕಾಮನ್ ಅಂತೆ ನೆಲದಲ್ಲಿ. ಮತ್ತೆ ಭಕ್ತರ ಕಾಲದಲ್ಲೇ ಇರ್ತದಂತೆ, ಆ ಬ್ಯಾಂಗಲ್ ಆಗಿ ಎಲ್ಲ ಕೆಲವರು ಹಾಕ್ತಾರೆ, ಈ ರೀತಿ ಇರ್ತದೆ. ಯಾರಿಗೂ ಇದರ ಮೇಲೆ ಅಟ್ರಾಕ್ಷನ್ ಇಲ್ಲ ಅಂತ. ಯಾಕೆ ಇಲ್ಲ? ಯಾಕಂದ್ರೆ ಅವರಿಗೆ ಕೃಷ್ಣನ ಮೇಲೆ ಅಟ್ರಾಕ್ಷನ್. ಒಂದು ವೇಳೆ ಅವರಿಗೆ ಚಿಂತಾಮಣಿ ಮೇಲೆ ಅಟ್ರಾಕ್ಷನ್ ಬಂದ್ರೆ ಅವರು ವಾಪಸ್ ಇಲ್ಲಿಗೆ ಬರ್ತಾರೆ ಭೂಲೋಕಕ್ಕೆ. ಆದ್ರೆ ನಮ್ಗೆ ಸ್ವತಃ ಕೃಷ್ಣ ಇದ್ರೂ ಕೂಡ ನಮ್ಗೆ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಮಾಡೋದಿಲ್ಲ. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಂದು ಹೆಂಗಸು ಕಾಡಲ್ಲಿ ಎಂತ ಮಾಡ್ತದೆ ಅಂದ್ರೆ, ಈ ಕಟ್ಟಿಗೆ ಅಂದ್ರೆ ನಮ್ದು ಅಡಿಗೆ ಮಾಡ್ಲಿಕ್ಕೆ ಬೆಂಕಿಯಿಂದ ನಾವು ಯೂಶುವಲಿ ಹಾಗೆ ಮಾಡ್ತಿದ್ರು. ಈಗ ಗ್ಯಾಸ್ ಎಲ್ಲ ಬಂದ್ರೆ ಹಿಂದಿನ ಕಾಲದಲ್ಲಿ ಈ ರೀತಿ ಮಾಡ್ತಾ ಇದ್ರು. ಹಾಗಾಗಿ ಒಂದು ಅಜ್ಜಿ ತುಂಬಾ ಮುದುಕಿ, ಅವಳು ಕಟ್ಟಿಗೆಯನ್ನು ತರಲಿಕ್ಕೆ ಅಂದ್ರೆ ಕಾಡಿಗೆ ಹೋಗ್ತಾಳೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ತಲೆಯಲ್ಲಿ ಇಟ್ಕೊಂಡು ಬರ್ತಾಳೆ ಆ ಮೂಟೆಯನ್ನು, ಸಡನ್ ಆಗಿ ಬೀಳ್ತದೆ. ಬೀಳುವಾಗ ಆ ಮುದುಕಿ, ಓ ಕೃಷ್ಣ
ಈ ಓ ಕೃಷ್ಣ ಇದನ್ನ ಅಂದ್ರೆ ಬಾ ಕೃಷ್ಣ ಬಾ, ನನ್ನ ತಲೆಯಿಂದ ಈ ಮೂಟೆ ಬಿತ್ತು, ಬಾ ಕೃಷ್ಣ ಬಾ ಬಾ ಅಂತ ಕರೀತಾಳೆ. ಮತ್ತೆ ಕೃಷ್ಣ ಎಂತಂದ್ರೆ ಕೃಷ್ಣ ಭಾವಗ್ರಾಹಿ ಜನಾರ್ದನ. ಕೃಷ್ಣ ಬರ್ತಾನೆ, ಆ ಮುದುಕಿಯ ಕರೆಗೆ ಬರ್ತಾನೆ. ಬಂದು ಮುದುಕಿ ಕೃಷ್ಣನ್ ನೋಡ್ತಾಳೆ. ನೋಡಿ ಅವಳು ಹೇಳುವುದೆಂತ, ಈ ಕಟ್ಟಿಗೆಯನ್ನು ನನ್ನ ತಲೆ ಮೇಲೆ ಇಡು. ಪ್ರಭುಪಾದ ಹೇಳ್ತಾರೆ, ಎಂತ ಒಂದು ಮೂರ್ಖಿ ಮುದುಕಿ, ದಡ್ಡಿ ಮುದುಕಿ. ಯಾಕೆಂದ್ರೆ ಕೃಷ್ಣ ಬಂದಿದ್ದಾನೆ, ಬೇರೆ ಕೇಳ್ಬೋದು ಅಂದ್ರೆ ಭಕ್ತಿಯ ವಿಷಯ ಕೇಳ್ಬೋದು, ಆದ್ರೆ ಅವಳು ಕೇಳಿದಂತ ಆ ಕಟ್ಟಿಗೆ ಮೂಟೆಯನ್ನು ನನ್ನ ತಲೆ ಮೇಲೆ ಇಡುವ ಅಂತ. ನಮ್ದು ಕೂಡ ಕಂಡೀಷನ್ ಇದೆ. ಅದಕ್ಕೋಸ್ಕರ ಕೃಷ್ಣ ಎದುರಲ್ಲಿ ಬರುವುದಿಲ್ಲ. ಈ ಕೃಷ್ಣ ಎದುರು ಬಂದ್ರೆ ನಾವೆಂತ ಹೇಳುವಂತದ್ದು, ಆ ಮುದುಕಿ ಮೂಟೆಯನ್ನು ಹೇಗೆ ಕೇಳಿದ್ವಿ, ಇಲ್ಲದ್ರೆ ನಾವು ಈ ಚಿಂತಾಮಣಿ ಕೇಳ್ತೇವೆ, ಬೇರೆ ಬೇರೆ ಕೇಳ್ತೇವೆ, ನಮ್ದು ಇಂದ್ರಿಯ ಸುಖ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವು ರೆಡಿ ಇಲ್ಲ, ಹಾಗೆ ಕೃಷ್ಣ ನಮ್ಮ ಎದುರು ಬರುವುದಿಲ್ಲ. ಎಸ್, ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ, ನೋಡಿ ಕೃಷ್ಣನಿಗೂ ಗೊತ್ತುಂಟು ಈ ಭೌತಿಕ ಲೋಕ ಬದ್ಧ ಜಗತ್ತು, ಅದು ನಾವು ಇದನ್ನು ಸಿದ್ಧ ಜಗತ್ತು ಅಂತ ಭಾವಿಸ್ತೇವೆ. ಇದು ನಮ್ಮ ಮೂರ್ಖತನ. ಸಿದ್ಧ ಜಗತ್ತು ಇರುವುದು ಗೋಲೋಕ, ಇದು ಬದ್ಧ ಜಗತ್ತಿನಲ್ಲಿ. ನೋಡಿ, ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು, ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಬದ್ಧ ಜೀವನ. ನಮ್ದು ಜೀವನ ಕೂಡ ಬದ್ಧ ಜೀವನ, ಸಿದ್ಧ ಜೀವನ ಅಲ್ಲ. ಎಲ್ಲ ಕೃಷ್ಣನಿಗೆ ಎಲ್ಲ ಗೊತ್ತುಂಟು. ನಮ್ದು ಜಗತ್ತು ಕೂಡ ಬದ್ಧ, ನಮ್ದು ಜೀವನ ಕೂಡ ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನೇ ಬಹುವಾಗಿ ಕಷ್ಟಪಡುತ್ತಾರೆ. ನಾವು ಇಂದ್ರಿಯ ಸುಖದಲ್ಲಿ ಟೋಟಲಿ ಮಗ್ನರಾಗಿದ್ದೇವೆ, ಅಂದ್ರೆ ಅದರಿಂದ ನಮಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಶರೀರಂ ಯದ್ ಆವಾಪನೋತಿ ಯಚ್ಚಾಪಿ ಉತ್ಕ್ರಮಾತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನ್ ಇವಾಶಯಾತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲನೇ ದೇಹವನ್ನು ಬಿಡುತ್ತಾನೆ. ಎಸ್, ಇದನ್ನು ನೋಡುವ. ಎಸ್, ನೋಡಿ ಗಾಳಿ ಹೇಗೆ ಕೊಂಡು ಹೋಗ, ಅದೇ ರೀತಿ ನಾವು ಸಾಯುವಾಗ ನಮ್ಮ ಮನಸ್ಸಲ್ಲಿ ಎಂತ ಉಂಟು, ಆ ಮನಸ್ಸು ಆತ್ಮವನ್ನು ಕೊಂಡೋಗುವಂತ ಇನ್ನೊಂದು ದೇಹಕ್ಕೆ ಕೊಂಡೋಗ್ತದೆ. ಹಾಗಾಗಿ ಮನಸ್ಸಿನಲ್ಲಿ ಕೃಷ್ಣ ಪ್ರಜ್ಞೆ ಇದ್ರೆ ಆಗ ನಮ್ಗೆ ಏನು ಲಾಸ್ ಇಲ್ಲ. ನಮ್ಮನ್ನು ಮನಸ್ಸು ಕೃಷ್ಣ ಕೊಂಡು ಹೋಗ್ಬೋದು. ಆದ್ರೆ ಮನಸ್ಸಿನಲ್ಲಿ ಉಳಿದದೆಲ್ಲ ಬೇಡದಿದ್ರೆ ನಮ್ಗೆ ನಮ್ಮ ಕರ್ಮಾನುಸಾರ ಬೇರೆ ದೇಹ ಸಿಗ್ತದೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೆಯನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶೇಷ ತಂಡವನ್ನು ಅನುಭವಿಸ್ತಾನೆ. ಅಂದ್ರೆ ಸಾಯುವಾಗ ನಮ್ದು ಯಾವ್ದು ಮನಸ್ಸುಂಟು ಆ ದೇಹ ನಮಗೆ ಸಿಗ್ತದೆ. ಎಸ್, ನೋಡಿ ಅಲ್ಲಿ ಆನೆ ಸಣ್ಣ ಮರಿ ಆನೆ, ಅದಕ್ಕೆ ಚರ್ಮದಿಂದ ಹೀಗೆ ಗ್ಲೈಡ್ ಮಾಡುವಾಗ ಅದಕ್ಕೆ ಅದು ಇಂದ್ರಿಯ ಸುಖ ಸಿಗ್ತದೆ. ನಮ್ಗೆ ಕೂಡ ಹಾಗೆ, ನಾವು ಕೂಡ ಇಂದ ಬೇರೆ ಬೇರೆ ಇಂದ್ರಿಯ ಸುಖದಲ್ಲಿ ಇದ್ದೇವೆ. ಉತ್ಕ್ರಮಾಂತಂ ಸ್ಥಿತಂ ವಾಪಿ ಭುಂಜಾನ ವಾ ಗುಣಾನ್ವಿತಂ ವಿಮೂಢನಾನು ಪಶ್ಯಂತಿ ಜ್ಞಾನ ಚಕ್ಷುಷ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ, ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದನ್ನೆಲ್ಲ ಕಾಣಬಲ್ಲ. ಹೇಗಂದ್ರೆ ನೀವೀಗ ಇದನ್ನು ಕೇಳಿದಿರಿ ಭಗವದ್ಗೀತೆ, ಇದು ವಿಷಯ. ಈಗ ನೀವು ನಿಮ್ದು ಯಾರಾದರೂ ಹೇಳ್ತೀರಿ, ನಾವು ಸಾಯುವಾಗ ನಮ್ಮ ಮನಸ್ಸಲ್ಲಿ ಎಂತ ಹೇಳ್ತದೆ ಆ ನಮಗೆ ದೇಹ ಸಿಗ್ತದೆ. ಅವೆಂತ ಹೇಳ್ತಾನೆ, ನಿನಗೆ ಬೇರೆ ಕೆಲಸ ಇಲ್ಲ, ನಿನಗೆ ಹುಚ್ಚು, ಇದೆಲ್ಲ ಬಿಡು ಮಾರೆ, ಜಾಲಿ ಮಾಡು ಅಂತ ಜನರಿಗೆ ಗೊತ್ತು. ಯಾಕೆಂದ್ರೆ ಇಲ್ಲಿ ನೋಡಿ ಕೃಷ್ಣನಿಗೆ ಗೊತ್ತುಂಟು. ಅದು ಆದ ಕೂಡಲೇ ಕೃಷ್ಣ ನೋಡಿ ಎಂತ ಹೇಳುವಂಥದ್ದು, ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ, ಪ್ರಕೃತಿ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗ್ಗೆ ದೇಹವನ್ನು ಅನುಭವಿಸ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಡುವುದು. ಮೂಢರಂದ್ರೆ ಈ ಪೆದ್ದರು, ಅವರಿಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಯಾರಿಗೆ ಈ ಬುದ್ಧಿವಂತರಿಗೆ ಅರ್ಥ ಆಗ್ತದೆ, ಬುದ್ಧಿಹೀನರಿಗೆ ಅರ್ಥವಾಗುವುದಿಲ್ಲ. ಜ್ಞಾನದ ಶಿಕ್ಷಣ ಪಡೆದ ಕಣ್ಣುಗಳಿರೋರಿಗೆ ಅರ್ಥವಾಗ್ತದೆ. ಎಸ್, ಈಗ ನೋಡಿ ಇದಕ್ಕೆ ಉದಾಹರಣೆ, ಇವನ ಕಾರ್ ಹಾಳಾಗಿದೆ, ಇವ ನೋಡ್ತಾ ಇದ್ದಾನೆ, ಆದ್ರೆ ಇವನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇವನಿಗೆ ಜ್ಞಾನ ಇಲ್ಲ.
ಇನ್ನೊಬ್ಬ ಈಗ ಮೆಕ್ಯಾನಿಕ್ ಬರ್ತಾನೆ, ಅವನು ನೋಡ್ತಾನೆ, ಅವನಿಗೆ ಅರ್ಥ ಆಯ್ತು. ಹಾಗಾಗಿ ಒಬ್ಬ ಜ್ಞಾನ ಇಲ್ಲದೆ ನೋಡುವಂಥದ್ದು, ಇನ್ನೊಬ್ಬ ಜ್ಞಾನವಿದ್ದು ನೋಡುವಂಥದ್ದು. ಹಾಗಾಗಿ ನಾವು ಜ್ಞಾನವಿದ್ದು ನೋಡ್ಬೇಕು. ಆತ್ಮ ಸಾಕ್ಷಾತ್ಕಾರ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗ್ತದೆ ಅನ್ನೋದು ಕಾಣಲಾರರು. ನಮಗೆ ಆತ್ಮ ಸಾಕ್ಷಾತ್ಕಾರ ಆಗದೆ ನಮಗೆ ಇದು ಕಾಣುವುದಿಲ್ಲ. ಅದಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೋಗ್ಬೇಕು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಚೌಷಧಿಯ ಸರ್ವ ಸೋಮಭೂತ್ವಾ ರಸಾತ್ಮಕ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ನೋಡಿ, ಕೃಷ್ಣ ಎಲ್ಲ ಲೋಕವನ್ನು ಪ್ರವೇಶಿಸ್ತಾನೆ, ಮತ್ತೆ ಕೃಷ್ಣನ ಶಕ್ತಿಯಿಂದ ಅದೆಲ್ಲ ಉಳಿಯುತ್ತದೆ. ಆದರೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಗ್ರೇಟ್ ಅಂತ ಹೇಳ್ತೇವೆ. ಗ್ರೇಟ್ ಕೃಷ್ಣ, ನಾವು ಗ್ರೇಟ್ ಅಲ್ಲ. ಮತ್ತೆ ನೋಡಿ, ಈಗ ತರಕಾರಿಗೆ ಜೀವರಸ ಸಿಗುವಂಥದ್ದು ಚಂದ್ರನಿಂದ. ಈ ರಾತ್ರಿ ಚಂದ್ರನಿಂದ ತರಕಾರಿಗೆ ಜೀವರಸ ಸಿಗುವಂಥದ್ದು. ಕೃಷ್ಣ ಹೇಳುವುದು ನಾನು ಚಂದ್ರನಾಗುತ್ತೇನೆ ಮತ್ತೆ ಈ ಎಲ್ಲ ತರಕಾರಿಗೆ ಜೀವರಸ ನೀಡುತ್ತೇನೆ. ಅಹಂ ವೈಷ್ಣವೋ ಭೂತ್ವಾ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪನ ಸಮಾಯುಕ್ತ ಪಚ್ಚಾಮಿ ಅನ್ನಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗಿ ನಾನು ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಚತುರ್ವಿಧ ಶ್ರೀ ಭಗವತ್ ಪ್ರಸಾದೋ ಸ್ವಾದ್ವಾನ ತೃಪ್ತಾನ್ ಹರಿಭಕ್ತ ಸಂಗಾನ್ ಕೃತೈವ ತೃಪ್ತಿ ಭಜತ ಸದೈವ ಒಂದೇ ಗುರು ಶ್ರೀ ಚರಣಾರವಿಂದಂ. ಅಂದ್ರೆ ಅಲ್ಲಿ ಈ ಬೆಳಿಗ್ಗೆ ನಾವು ಮಂಗಳಾರತಿಗೆ ಆಡುವಾಗ ಅಲ್ಲಿ ಕೂಡ ಚತುರ್ವಿಧ ಅಂದ್ರೆ 4 ರೀತಿ ಈ ಬರ್ತದೆ, ಆಹಾರವನ್ನು ಇದು ಮಾಡುವುದು ಅಲ್ಲಿ ಕೂಡ ಬರ್ತದೆ. ಹಾಗಾಗಿ ಈಗ ಕೃಷ್ಣ ಹೇಳುವಂತ ಈ ದೇಹದೊಳಗಿರುವ ಜಠರಾಗಿ ನಾನು ಕೃಷ್ಣ, ಮತ್ತೆ ಒಳಗೆ ಹೊರಗೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ 4 ವಿಧದ ಆಹಾರ. ಯಾವುದೆಲ್ಲ 4 ವಿಧದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಫಸ್ಟ್ ಇದು ನುಂಗುವಂಥದ್ದು, ಮತ್ತೆ ಅಗಿಯುವಂಥದ್ದು, ಮತ್ತೆ ನೆಕ್ಕುವಂಥದ್ದು, ಮತ್ತೆ ಎಳೆದುಕೊಳ್ಳುವಂಥದ್ದು. ಈಗ ನೋಡಿ, ಎಳೆದುಗಳು ನಾವು ಈ ಹಾಲು ಕುಡಿತೇವೆ. ಹಾಲು ಕುಡಿಯುವಾಗ ಬಿಸಿ ಇದ್ರೆ ಎಳೆದುಕೊಳ್ಳುತ್ತೇವೆ. ಮತ್ತೆ ಕೆಲವನ್ನು ನಾವು ನೆಕ್ಕುತ್ತೇವೆ, ಕೆಲವನ್ನು ಅಗಿಯುತ್ತೇವೆ, ಕೆಲವನ್ನು ನಾವು ನುಂಗುತ್ತೇವೆ. ಹಾಗಾಗಿ ಇದೆಲ್ಲ ಕೃಷ್ಣ ಅಂತ ಹೇಳ್ತಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದ್ ಏವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರೆಯುತ್ತದೆ. ಈ ಎಲ್ಲಾ ವೇದಗಳನ್ನು ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದವನ್ನು ತಿಳಿದವನು ನಾನು. ಈಗ ಇದಕ್ಕೆ ಒಂದು ಸಂಸ್ಥೆ ಉಂಟು. ಆ ಸಂಸ್ಥೆ ಹೆಸರು ಹೇಳುವುದಿಲ್ಲ. ಆ ಸಂಸ್ಥೆಯವ್ರನ್ನ ನಾನು ಒಮ್ಮೆ ಭೇಟಿಯಾಗಿದೆ. ಅವ್ರು ಹೇಳುವಂಥದ್ದು, ನಿಮ್ದು ಭಗವದ್ಗೀತಾ ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ನಾನು ಹೇಳಿದೆ, ಮತ್ತೆ ಎಂತ ಇಂಪಾರ್ಟೆಂಟ್? ಈ 4 ವೇದಗಳು ಇಂಪಾರ್ಟೆಂಟ್. ಮತ್ತೆ ಅವರ ಎಂತಂದ್ರೆ ಆ ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಅವರು ಜಾಸ್ತಿಯಾಗಿ ಪೂಜೆ ಎಲ್ಲ ಮಾಡುವಂಥದ್ದು, ಯಜ್ಞ ಎಲ್ಲ ಮಾಡುವಂಥದ್ದು. ಅವರಿಗೆ ಇದರಲ್ಲೆಲ್ಲ ಇಲ್ಲ ಆಸಕ್ತಿ ಇಲ್ಲ. ಆದ್ರೆ ನೋಡಿ ಎಷ್ಟು ಮೂರ್ಖರು. ನಾನು ಈ ಶ್ಲೋಕವನ್ನು ಅವ್ರಿಗೆ ಹೇಳಿದೆ, ಅದು ಕೂಡ ಅವ್ರು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ಆ ಅಹಂ ಉಂಟು, ಅಹಂ ಹೋಗದೆ ನಮಗೆ ಅರ್ಥ ಆಗುದಿಲ್ಲ. ನೋಡಿ, ಈ ಶ್ಲೋಕ ಅಂತ ಹೇಳುವಂಥದ್ದು, ವೇದೇಶ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿದ್ ಏವಚ. ವೇದಗಳನ್ನು ತಿಳಿಯಬೇಕಾದವನು ನಾನು, ವೇದ ತಿಳಿಯಬೇಕು ಕೃಷ್ಣ. ವೇದಾಂತ ಕರ್ತು ನಾನು ಅಂದ್ರೆ ಈ 4 ವೇದ ಬರೆದದು ವೇದವ್ಯಾಸರು. ಆ ವೇದವ್ಯಾಸರು ಕೃಷ್ಣನ ಶಕ್ತ್ಯಾವೇಶ ಅವತಾರ. ಹಾಗಾಗಿ ವೇದಾಂತದ ಕರ್ತು ಕೃಷ್ಣ. ಅದು ಅವರಿಗೆ ಗೊತ್ತಿಲ್ಲ. ಎಷ್ಟು ಮೂರ್ಖರು ನೋಡಿ. ವೇದಗಳನ್ನು ತಿಳಿದವನು ನಾನೇ,
ಆದ್ರೆ ವೇದ 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 ಅಂತ ಹೇಳ್ತಾರೆ. ನೋಡಿ, ಎಲ್ಲದಕ್ಕೂ ಈ ಭಗವದ್ಗೀತೆಯಲ್ಲಿ ಸೊಲ್ಯೂಷನ್ ಉಂಟು. ಆದ್ರೆ ನಾವು ಸರಿಯಾದ ಸಂಪ್ರದಾಯದಲ್ಲಿ ಬಂದ ಈ ಭಗವದ್ಗೀತೆಯನ್ನು ತಿಳಿಬೇಕು. ಅದು ಕೂಡ ಪ್ರಭುಪಾದ ಹೇಳ್ತಾರೆ, ಭಕ್ತರಿಂದ, ಯಾರು ಕೃಷ್ಣನ ಭಕ್ತರು ಅವರಿಂದ ತಿಳಿಬೇಕು. ತುಂಬಾ ಮಂದಿ ಹೇಳ್ತಾರೆ, ಈಗ ಒಂದು ಸಂಸ್ಥೆ ಉಂಟು, ಅವರು ಕೂಡ ಹೇಳುವಂಥದ್ದು, ನಾವು ಕೂಡ ಕೃಷ್ಣನ ಭಕ್ತ, ನಾವು ಕೂಡ ಭಜನೆ ಮಾಡ್ತೇವೆ ಕೃಷ್ಣನ. ಎಂತಂದ್ರೆ ಟೋಟಲಿ ಅಂದ್ರೆ ಎಂತ ಹೇಳೋದು, ಕೃಷ್ಣನನ್ನು ಅವ್ರಿಗೆ ಗ್ಲೋರಿಫೈ ಮಾಡೋದಿಲ್ಲ, ಅವರನ್ನು ಅವ್ರಿಗೆ ಗ್ಲೋರಿಫೈ ಮಾಡುವುದು. ಮತ್ತೆ ಎಲ್ಲ ಎಂತಂದ್ರೆ ಭಗವದ್ಗೀತೆಯಲ್ಲಿ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ನಮ್ಮ ಅಭಿಪ್ರಾಯ ಕೊಡಬಾರ್ದು, ಕೃಷ್ಣನ ಅಭಿಪ್ರಾಯ ಕೊಡಬೇಕು. ಹಾಗಾಗಿ ಇದು ಅರ್ಥ ಆಗ್ಬೇಕು, ವೇದ ಅಂತ ತಿಳಿಬೇಕಾದ ಕೃಷ್ಣ. ಈಗ ನೋಡಿ, ಫಸ್ಟ್ ಸರ್ವಸೇಚಾಹಂ ಹೃದಯ ಸನ್ನಿವಿಷ್ಟು, ಕೃಷ್ಣ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಮತ್ತೆ ಎಂತ ಮಾಡ್ತಾ ಇದ್ದಾನೆ? ಮತ್ತ ಸ್ಮೃತಿ ಜ್ಞಾನ ವಾಮೋನಾಂಶ, ಸ್ಮರಣೆ ಜ್ಞಾನ ಮರೆವು ಕೃಷ್ಣನ್ ಬರುತ್ತದೆ. ಈಗ ಇದಕ್ಕೆ ಎಕ್ಸಾಂಪಲ್ ಕುಕಿಂಗ್. ಈಗ ನಮಗೆ ನೋಡಿ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಬರುವಾಗ ನಮಗೆ 6 ತಿಂಗಳು ಅಂದ್ರೆ ಕಂಪ್ಲೀಟ್ ಟ್ರೈನಿಂಗ್ ಆಗ್ತದೆ. ಕಂಪ್ಲೀಟ್ ಟ್ರೈನಿಂಗ್ ಅಂದ್ರೆ ಮನೆಯಲ್ಲಿ ಅವನಿಗೆ ಎಂತ ಕೆಲಸ ಗೊತ್ತಿಲ್ಲದು ಕೂಡ ಇಲ್ಲಿ ನಾವು ಅವನನ್ನು ಟ್ರೈನ್ ಮಾಡ್ತೇವೆ ಕಂಪ್ಲೀಟ್ ಆಗಿ. ಅಂದ್ರೆ ಫಸ್ಟಿಗೆ ಅವನಿಗೆ ಇಡಿಸಿಡಿ ಕೊಡುವಂಥದ್ದು ಬಂದ ದಿವಸವೇ, ಯಾಕೆಂದ್ರೆ ಅವನ ಹಾಮ್ ಹೋಗ್ಬೇಕು, ಮತ್ತೆ ಅವನಿಗೆ ಗುಡಿಸ್ಲಿಕ್ಕೆ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ, ಈ ರೀತಿ ಅವನಿಗೆ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಸೇವೆ ಉಂಟು. ಮತ್ತೆ ಅಡಿಗೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ, ಮತ್ತೆ ಕಟ್ಟಿಂಗ್ ಮಾಡ್ಲಿಕ್ಕೆ, ಮತ್ತೆ ಕುಕಿಂಗ್ ಅಸಿಸ್ಟೆಂಟ್ ಆಗಿ, ಮತ್ತೆ ಕುಕಿಂಗ್. ಹಾಗಾಗಿ ನಾನು ಕೂಡ ಸ್ವಲ್ಪ ಸಮಯ ದೇವಸ್ಥಾನಕ್ಕೆ ಕುಕಿಂಗ್ ಸೇವೆ ಇತ್ತು, ಹಾಗೆ ಕುಕಿಂಗ್ ಮಾಡಿದ್ದೇನೆ. ಕುಕಿಂಗ್ ಮಾಡುವಾಗ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಸಡನ್ ಸ್ಮರಣೆ ಬರ್ತದೆ. ಅಂದ್ರೆ ಹೇಗಂದ್ರೆ ಇದನ್ನು ಹಾಕ್ಬೇಕಂತ ಆ ಸ್ಮರಣೆ ಕೊಡುವಂತ ಕೃಷ್ಣ. ಮತ್ತೆ ಕುಕಿಂಗ್ ಮಾಡ್ಬೇಕಿದ್ರೆ ಜ್ಞಾನ ಬೇಕು. ಎಂತ ಜ್ಞಾನ? ಎಷ್ಟು ಖಾರ ಹಾಕ್ಬೇಕು, ಎಷ್ಟು ಹುಳಿ ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಇದೆಲ್ಲ ನಮಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇಲ್ಲದ್ರೆ ಅದು ಒಟ್ರಾಸಿ ಆಗ್ತದೆ. ಜ್ಞಾನ ಕೊಡುವಂಥದ್ದು ಕೃಷ್ಣ. ಮತ್ತೆ ಕೆಲವೊಮ್ಮೆ ಸಡನ್ ನಮಗೆ ಮರೆತು ಹೋಗ್ತದೆ, ಕೆಲವೊಮ್ಮೆ ಉಪ್ಪು ಹಾಕೋದು ಕಡಿಮೆ ಆಗ್ತದೆ, ಇಲ್ಲಾಂದ್ರೆ ಸ್ವೀಟಿಗೆ ಎಂತಾದ್ರೂ ಈ ಇಲಾಯ್ಚಿ ಇದು ಎಂತ ಹೇಳೋದು ಕ್ಯಾಶು ಇದೆಲ್ಲ ಫ್ರೈ ಮಾಡಿ ಹಾಕ್ಲಿಕ್ಕೆ ನಮಗೆ ಕೆಲವೊಮ್ಮೆ ಮರೆತು ಹೋಗ್ತದೆ. ಆ ಮರವು ಕೂಡ ಕೃಷ್ಣ ಕೊಡುವಂಥದ್ದು. ಹಾಗಾಗಿ ಸ್ಮರಣೆ ಜ್ಞಾನ ಮರವು ಇದು ಕೃಷ್ಣನಿಂದ ಬರ್ತದೆ, ಎಲ್ಲವೂ ಕೃಷ್ಣನಿಂದ ಬರುವಂಥದ್ದು. ಇದು ನಾವು ತಿಳಿಬೇಕು. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತೆ ಅಕ್ಷರರು. ಈ ಐಕ ಜಗದ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗದಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಅಕ್ಷರ ಅಂದ್ರೆ ಇನ್ಫಾಲಿಬಲ್, ಕ್ಷರ ಅಂದ್ರೆ ಫಾಲಿಬಲ್. ಫಾಲಿಬಲ್ ಅಂದ್ರೆ ಪತನಗೊಳ್ಳುವಂಥದ್ದು, ಅಕ್ಷರ ಅಂದ್ರೆ ಪತನಗೊಳ್ಳುವುದಿಲ್ಲ. ಹಾಗಾಗಿ ಈ ಭೌತಿಕ ಜೀವನದಲ್ಲಿ ನಾವೆಲ್ಲರೂ ಕ್ಷರ. ಕ್ಷರ ಯಾಕೆಂದ್ರೆ ನಾವು ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲ್ ಅಲ್ಲಿ ಇದ್ದೇವೆ. ಆದ್ರೆ ಗೋಲೋಕದಲ್ಲಿ ಯಾರು ಕೂಡ ಕ್ಷರ ಇಲ್ಲ, ಅವರು ಅಕ್ಷರ, ಅವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲ್ ಇಲ್ಲ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸ್ತಾನೆ ಮತ್ತು ಅವುಗಳನ್ನು ಪಾಲಿಸುತ್ತಾನೆ. ನೋಡಿ, ಇದು ಕೃಷ್ಣ 16,108 ಗೋಪಿಕೆಯರನ್ನು ಆ ಒಬ್ಬ ರಾಕ್ಷಸ ಅಪಹರಿಸ್ತಾನೆ. ಮತ್ತೆ ಅವರೆಲ್ಲ ಕೃಷ್ಣನಿಗೆ ಬೇಡ್ತಾರೆ, ಮತ್ತೆ ಕೃಷ್ಣ ಅವರನ್ನು ಬಚಾವ್ ಮಾಡ್ತಾನೆ. ಮತ್ತೆ ಎಲ್ಲಾ ಗೋಪಿಕರು ಹೇಳ್ತಾರೆ, ಇನ್ನು ನಮ್ಮನ್ನು ಯಾರು ಮದುವೆ ಆಗುದಿಲ್ಲ, ನಮ್ಗೆ ಯಾರು ಆಸರಿಲ್ಲ, ನೀನು ನಮ್ಮನ್ನು ಮದುವೆ ಆಗ. ಕೃಷ್ಣ ಒಪ್ಪಿಕೊಳ್ತಾನೆ. ಕೃಷ್ಣ ಒಪ್ಪಿಕೊಂಡು ಕೃಷ್ಣ 16,108 ಗೋಪಿಗೆಯರಿಗೆ ವಜ್ರ ವೈಡೂರ್ಯದ ಮರೆಯನ್ನು ಕಟ್ಟಿಕೊಡ್ತಾನೆ. ಮತ್ತೆ ವೈಕುಂಠದಿಂದ ನಾರಾಯಣ ಮತ್ತು ಲಕ್ಷ್ಮಿ ಬರ್ತಾರೆ, ಅವ್ರು ನೋಡ್ತಾರೆ, ಅವ್ರಿಗೆ ಶಾಕ್ ಆಗ್ತಾರೆ. ಅಂದ್ರೆ ವೈಕುಂಠದಲ್ಲಿ ಒಂದು ವಜ್ರ ವೈಡೂರ್ಯದ ಮನೆ, ಕೃಷ್ಣ 16,108 ಗೋಪಿಗೆಯರಿಗೆ ಈ ಮನೆ ಕೊಟ್ಟಿದ್ದಾನೆ. ಈಗ ಹೆಚ್ಚಿನವರು ಹೇಳುವಂಥದ್ದು, ನಾನು ಕೂಡ ಕೃಷ್ಣ. ಒಬ್ಬ ಬಂದು ಪ್ರಭುಪಾದ ಹೇಳ್ತಾನೆ, ನಾನು ಕೂಡ ಕೃಷ್ಣ. ಪ್ರಭುಪಾದ ಯಾಕೆ ನೀನು ಕೃಷ್ಣ? ಅಲ್ಲ, ಕೃಷ್ಣ 16,108 ಮದುವೆ ಆಗಿದ್ದಾನೆ, ನಾನು ಕೂಡ ಆಗ್ತೇನೆ. ಪ್ರಭುಪಾದ ಹೇಳ್ತಾರೆ, ಎಸ್ ಆಗು, ಆದ್ರೆ ಕೃಷ್ಣ 16,108 ಹೆಂಡತಿಯರಿಗೆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ, ನೀನು ಒಂದು ಹೆಂಡತಿಗೆ ಮಾಡಿಕೊಡು ಫಸ್ಟಿಗೆ, ಮತ್ತೆ ನೀನು ಆಗ. ಅದು ನನಗೆ ಆಗುದಿಲ್ಲ. ಅಂದ್ರೆ ಜನರಿಗೆ ಕೃಷ್ಣನ ಇಮಿಟೇಟ್ ಮಾಡ್ಬೇಕು, ಕೃಷ್ಣ ಮಾಡಿದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬ ಬಂದ ಪ್ರಭುಪಾದ ಹತ್ರ, ಪ್ರಭುಪಾದ್ ನಾನು ಕೂಡ ಕೃಷ್ಣ. ಪ್ರಭುಪಾದ ಹೇಳಿದ್ರು, ಎಸ್ ನೀನು ಕೃಷ್ಣನ,
ಕೃಷ್ಣ ಗೋವರ್ಧನ ಬೆಟ್ಟವನ್ನು 7 ದಿವಸ 7 ರಾತ್ರಿ ಅವನ ಸಣ್ಣ ಕಿರು ಬೆರಳಲ್ಲಿ ಎತ್ತಿದ್ದಾನೆ. ನೀನು 1 ದಿವಸ ಅದನ್ನು ಎತ್ತು, ಅದು ನನಗೆ ಆಗುದಿಲ್ಲ, ಆಗ ನೀನು ಆಗಲ್ಲ, ಕೃಷ್ಣ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜನರಿಗೆ ಎಲ್ಲರಿಗೂ ಇಮಿಡಿಯೇಟ್ ಕೃಷ್ಣ ಆಗ್ಬೇಕು, ಕೃಷ್ಣ ಮಾಡಿದ್ದು ನಾನು ಕೂಡ ಮಾಡ್ತೇನೆ, ಕೃಷ್ಣ ರಾಸಲ್ಲಿ. ಅಂದ್ರೆ ಈ ಕಾಮ ಇರುವ ಕಾರಣ ಇದೆಲ್ಲ ನಮ್ಗೆ ಬರ್ತದೆ. ಪ್ರೇಮದಲ್ಲಿ ಇದು ಬರುವುದಿಲ್ಲ. ಪ್ರೇಮದಲ್ಲಿ ನಾವು ದಾಸರು ಕೃಷ್ಣ, ಕಾಮದಲ್ಲಿ ನಮ್ಗೆ ಕೃಷ್ಣನ ಇಮಿಟೇಟ್ ಮಾಡ್ಲಿಕ್ಕೆ. ಹಾಗಾಗಿ ದಯವಿಟ್ಟು ಇದನ್ನ ಮಾಡಬಾರ್ದು. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG GOD. ಆದ್ರೆ ನಾಯಿ ಯಾವಾಗಲೂ ನಾಯಿಯೇ, ದೇವರು ಯಾವಾಗಲೂ ದೇವರೇ. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಯಸ್ಮಾಕ್ಷರಂ ಅತಿತೋಹಂ ಅಕ್ಷರದಪಿ ಚೋತ್ತಮ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಾ ಪುರುಷೋತ್ತಮ. ನಾನು ಕ್ಷರ ಮತ್ತು ಅಕ್ಷರ ಅತೀತನು ಮತ್ತು ಅತ್ಯುತ್ತಮನು, ಆದ್ದರಿಂದ ಪ್ರಪಂಚ ವೇದಗಳು ಪುರುಷೋತ್ತಮನಿಂದ ನನ್ನನ್ನು ಪ್ರಾರ್ಥನೆ ಮಾಡುತ್ತದೆ. ಕೃಷ್ಣ ಎಲ್ಲದಕ್ಕೂ ಅತೀತ, ಅದಕ್ಕೆ ಅವ ಪುರುಷೋತ್ತಮ. ನಾವು ಅತೀತ ಅಲ್ಲ, ನಾವು ಅಧಮ ಪುರುಷ, ಕೃಷ್ಣ ಉತ್ತಮ ಪುರುಷ, ಪುರುಷೋತ್ತಮ. ನೋಡಿ, ಇದು ಕ್ಷೀರೋದಕಶಾಹಿ ವಿಷ್ಣು. ಈಗ ನಮ್ಮ ಹೃದಯ ಪರಮಾತ್ಮನಾಗಿ ಇರುವಂಥದ್ದು ಕ್ಷೀರೋದಕಶಾಹಿ ವಿಷ್ಣು. ಇದು ಮಿಲ್ಕ್ ಓಷನ್. ಇದೆಲ್ಲ ದೇವತೆಗಳು ಕಾಣ್ತಿರಲ್ಲ. ದೇವತೆಗಳು ಕ್ಷೀರೋದಕಶಾಹಿ ವಿಷ್ಣುವಿಗೆ ಪ್ರಾರ್ಥನೆ ಮಾಡಬೇಕಿದ್ರೆ ನಾವು ಯಾಕೆ ಮಾಡಬಾರ್ದು? ನೋಡಿ, ನಾವು ಎಷ್ಟು ಮೂರ್ಖರಂದ್ರೆ, ಈಗ ದೇವತೆ ದೇವಸ್ಥಾನಕ್ಕೆ ಹೋಗುವುದು ತಪ್ಪಲ್ಲ, ಆದ್ರೆ ದೇವತೆ ಮೇನ್ ಅಂತ ಹೇಳುವುದು ಅದು ತಪ್ಪು. ಕೃಷ್ಣ ಮೇನ್. ದೇವತೆಗಳು ಯಾವಾಗ ಕೃಷ್ಣನಿಗೆ ಅಲ್ಲಿ ಹೋಗಿ ದಂಡವತ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು ದಂಡವತ್? ನೋಡಿ, ಬುದ್ಧಿವಂತರು ಇದನ್ನು ತಿಳಿತಾರೆ, ಆದ್ರೆ ನಮ್ಗೆ ನಮ್ಮ ಎಂತ ಹೇಳುದು, ನಾವು ಬುದ್ಧಿನವರು, ನಮ್ಗೆ ಗೊತ್ತಿಲ್ಲ ನಮ್ಗೆ ಯಾವುದು ಮತ್ತೆ ಎಲ್ಲವನ್ನು ನಾವು ಒಂದೇ ಅಂತ ಹೇಳುವಂಥದ್ದು. ಈಗ ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ಅಮೆರಿಕದಲ್ಲಿ ದೀಸ್ ಅಮೆರಿಕನ್ಸ್ ಆರ್ ಮ್ಯಾಡ್. ಪ್ರಭುಪಾದ ಶಿಷ್ಯ ಬಂದು ಹೇಳ್ತಾರೆ, ಯಾಕೆ ಈ ಅಮೆರಿಕನ್ ಯಾಕೆ ಹುಚ್ಚರು? ಯಾಕೆಂದ್ರೆ ಅವರಿಗೆ ಕೃಷ್ಣ ಎಂತ ಗೊತ್ತಿಲ್ಲ. ಮತ್ತೆ ಪ್ರಭುಪಾದ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾರೆ, ಆದ್ರೆ ಈ ಭಾರತೀಯರು ಡಬಲಿ ಮ್ಯಾಡ್. ಅವು ಕೇಳ್ತಾನೆ ಯಾಕೆ? ಯಾಕೆಂದ್ರೆ ಎಲ್ಲಾ ದೇವತೆಗಳನ್ನು ದೇವರಂತ ಎಣಿಸುವಂಥದ್ದು. ಪಾಶ್ಚಾತ್ಯ ದೇಶದವರಿಗೆ ಕೃಷ್ಣ ಎಂತಂದು ಗೊತ್ತಿಲ್ಲ, ಹಾಗಾಗಿ ಅವರು ಹುಚ್ಚರು. ಭಾರತದವರು ಡಬಲ್ ಹುಚ್ಚರು, ಯಾಕಂದ್ರೆ ಎಲ್ಲಾ ದೇವತೆಗಳನ್ನು ದೇವರಂತ ಎಣಿಸುವಂಥದ್ದು. ದೇವತೆಗಳು ಯಾವಾಗಲೂ ದೇವತೆ, ದೇವೋತ್ತಮ ಪುರುಷ ಯಾವಾಗಲೂ ದೇವೋತ್ತಮ ಪರಮಪುರುಷ. ಹಾಗಾಗಿ ನಾವು ದೇವೋತ್ತಮ ಪರಮಪುರುಷನನ್ನು ಸರೆಂಡರ್ ಆಗಬೇಕು ಹೊರತು ದೇವತೆಗಳಿಗೆ ಅಲ್ಲ. ಆದ್ರೆ ದೇವತೆಗಳ ಹತ್ರ ನಾವು ಹೋಗಿ ಅಡ್ಡ ಬೀಳ್ತೇವೆ. ಬಿದ್ದೆಂತ ಹೇಳುವಂಥದ್ದು, ನಿಮ್ಮಲ್ಲಿರುವ ಭಕ್ತಿ ನಮಗೆ ಕೊಡಿ ಅಂತ. ಯಾಕಂದ್ರೆ ಈಗ ಶಿವ ಆಗ್ಲಿ, ಬ್ರಹ್ಮ ಆಗ್ಲಿ, ಗಣಪತಿ ಆಗ್ಲಿ, ದೇವಿ ಆಗ್ಲಿ, ಅವರು ಶುದ್ಧ ಭಕ್ತರು, ಅವ್ರ ಹತ್ರ ಭಕ್ತಿ ಉಂಟು. ಆ ಭಕ್ತಿಯನ್ನು ಕೇಳ್ಬೇಕು ನಾವು. ಹಾಗಾಗಿ ನಮ್ಗೆ ಎಂತ ಕೇಳ್ಬೇಕು, ಎಂತ ಮಾತಾಡ್ಬೇಕು, ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು. ಇಲ್ಲದ್ರೆ ಪ್ರಭುಪಾದ ಹೇಳ್ತಾರೆ, ಫೂಲ್ಸ್ ಪ್ಯಾರಡೈಸ್, ಮೂರ್ಖರು, ಎಲ್ಲರೂ ಮೂರ್ಖರು. ನೋಡಿ, ಇದು ಬ್ರಹ್ಮ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಕೃಷ್ಣ 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 ಹೇಳ್ತಾ ಇರುವಂಥದ್ದು. ಇದು ಶಿವ ಕಾನ್ಸ್ಟೆಂಟ್ ಆಗಿ ರಾಮ್ 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 ಹೇಳ್ತಿರುವಂಥದ್ದು. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವಿದ್ ಭಜತೆ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷ ಎಂದು ತಿಳಿತಾನೋ ಅವನು ಎಲ್ಲವನ್ನು ತಿಳಿದನು. ಆದ್ದರಿಂದ ಆತನ ಸಂಪೂರ್ಣ ಭಕ್ತಿಯಲ್ಲಿ ನಿರತನಾಗಿರ್ತಾನೆ. ನೀವು ಯಾವಾಗ ಕೃಷ್ಣನನ್ನು ದೇವೋತ್ತಮ ಪರಪುರುಷ ಎಂದು ತಿಳಿತೀರಿ, ಆಗ ಎಂತಾಗ್ತದೆ, ಅವನು ಎಲ್ಲವನ್ನು ತಿಳಿದನು, ಅವನಿಗೆ ಎಲ್ಲ ಗೊತ್ತದು. ಆದ್ದರಿಂದ ಆತನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ನೋಡಿ, ವೇದಗಳಲ್ಲಿ ಅತ್ಯಂತ ರಹಸ್ಯವಾದ ಭಾಗ ಅಂತ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಇದು ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನು ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಎಸ್, ಯಾರ್ದಾದ್ರು ಪ್ರಶ್ನೆ ಇದ್ದರೆ ಕೇಳಬಹುದು, ದಯವಿಟ್ಟು. ಹರೇ ಕೃಷ್ಣ. ಎಸ್, ಒಂದು ನಿಮಿಷ ಚಾಟ್ ಓಪನ್ ಮಾಡಲಿಲ್ಲ, ದಯವಿಟ್ಟು. ಓಕೆ, ಚಾಟ್ ಅನ್ನು ಕ್ಲೋಸ್ ಮಾಡಿದ್ದೇನೆ. ಮಂಜು ಪ್ರಭುಜಿ ಚಾಟ್ ಓಪನ್ ಮಾಡಿದ್ದೇನೆ. ಹರೇ ಕೃಷ್ಣ. ಚಾಟ್ ಅಲ್ಲಿ ಕೂಡ ಕಳಿಸಬಹುದು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ನಂದು ಒಂದು ಕೃಷ್ಣ ಪ್ರಶ್ನೆ. ಅದೇ ಈಗ ಹೇಳ್ತಾ ಇದ್ರಿ, ಈಗ
ಸ್ವರ್ಗಲೋಕದಲ್ಲಿ ನಾವು ಇದು ಬಂಗಾರದ ಇದ್ ನೋಡ್ತೀವಿ, ಆಮೇಲೆ ಅದಕ್ಕಿಂತ ಬ್ರಹ್ಮಲೋಕಕ್ಕೆ ಹೋದಾಗ ವಜ್ರದ್ ನೋಡ್ತೀವಿ ಅಂತ. ನಂದು ಪ್ರಶ್ನೆ ಏನಂದ್ರೆ, ಈಗ ನಾವ್ ಅಲ್ಲಿಗೆ ಹೋದ್ಮೇಲೆ ನಮ್ಗೆಲ್ಲ ವೈರಾಗ್ಯ ಅನ್ನೋದೆಲ್ಲ ಬಂದ್ಬಿಟ್ಟಿರುತ್ತೆ, ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದು ತಪ್ಪು. ವೈರಾಗ್ಯ ಎಲ್ಲ ಬಂದಿದ್ರೆ ನಾವು ಹೋಗುವಂತದ್ದು ಗೋಲೋಕಕ್ಕೆ. ಓಕೆ ಓಕೆ. ಈ ಸ್ವರ್ಗಲೋಕ ಎಲ್ಲ ಎಂತಂದ್ರೆ, ಈ ವೇದಗಳು ಎಂತ ಮಾಡುದಂದ್ರೆ ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ತರುವಂತದ್ದು, ಸಿ ಕ್ಲಾಸ್ ಜೈಲಿಂದ ಹೇಗೆ ಬಿ ಕ್ಲಾಸ್ ಜೈಲಿಗೆ ತರುವಂತದ್ದು, ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲಿಗೆ ತರುವಂತದ್ದು. ಆದ್ರೆ ಈ ಭಾಗವತಂ ಎ ಕ್ಲಾಸ್ ಜೈಲಿಂದ ಹೊರಗೆ ತರುವಂತದ್ದು. ಹಾಗಾಗಿ ಈ ವೇದಗಳು ನಮ್ಮನ್ನು ಇಲ್ಲಿಂದ ಸ್ವರ್ಗಲೋಕಕ್ಕೆ ಹೇಗೆ ಹೋಗುವಂಥದ್ದು, ಬ್ರಹ್ಮಲೋಕಕ್ಕೆ ಹೇಗೆ ಹೋಗುವಂಥದ್ದು, ಆ ಶಿವನ ಧಾಮಕ್ಕೆ ಹೇಗೆ ಹೋಗುವಂಥದ್ದು, ದೇವಿ ಧಾಮಕ್ಕೆ ಹೇಗೆ ಹೋಗುವಂಥದ್ದು ಇದನ್ನು ಹೇಳ್ತದೆ. ಆದ್ರೆ ಈ ಧಾಮಕ್ಕೆ ಹೋದ್ರೂ ಕೂಡ ಇದು ಬಂಧನಕ್ಕೆ ದಾರಿ. ನಿಮ್ಮ ಟೈಮ್ ಆದ ಮತ್ತೆ ನೀವು ಸಾಯ್ಲೇಬೇಕು. ಸರಿ 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 ತಿಳಿತಾ? ಸರಿ, ಆಯ್ತಾಯ್ತು. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಜನಾರ್ದನ್ ರಾವ್. ಎಸ್, ಹರೇ ಕೃಷ್ಣ. ಹೇಳಿ ಸರ್. ಪ್ರಭುಜಿ. ಹ್ಮ್. ಪ್ರಭುಜಿ, ಅದು ಕೃಷ್ಣನ 3 ಅವತಾರ ಇದೆಯಲ್ಲ ಪ್ರಭುಜಿ, ಗರ್ಭೋದಕ, ಶಾಹಿ, ಕರುಣೋದಕ ಮತ್ತೆ ಕ್ಷೀರೋದಕ. ಅದು ಒಂದೊಂದು ಲೈನಲ್ಲಿ ಒಂಚೂರು ಹೇಳ್ಬೋದ ಪ್ರಭುಜಿ? ಹೇಗೆ ನೋಡಿ, ಕೃಷ್ಣನಿಂದ ಬಲರಾಮ್, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ನಾರಾಯಣ ಅಂದ್ರೆ ಚತುರ್ಭುಜ ಪಾಮ್, ಶಂಖ ಚಕ್ರ ಗದಾ ಪದ್ಮ. ನಾರಾಯಣನಿಂದ ಎರಡನೇ ಸಂಕರ್ಷಣ, ಎರಡನೇ ಸಂಕರ್ಷಣದಿಂದ 3 ಪುರುಷಾವತಾರ. ಅದರಲ್ಲಿ ಫಸ್ಟ್ ಪುರುಷಾವತಾರ ಮಹಾವಿಷ್ಣು. ಮಹಾವಿಷ್ಣು ಅಂದ್ರೆ ಕಾರಣೋದಕ ಶಾಹಿ ವಿಷ್ಣು. ಆ ಕಾರಣೋದಕ ಶಾಹಿ ವಿಷ್ಣು ಅವರ ರೋಮಕೂಪದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಮತ್ತೆ ಆ ಎಲ್ಲ ಬ್ರಹ್ಮಾಂಡದಲ್ಲಿ ಗರ್ಭೋದಕ ಶಾಹಿ ವಿಷ್ಣು, ಕಾರಣೋದಕ ಶಾಹಿ ವಿಷ್ಣುವಿಂದ ಹುಟ್ಟುವಂಥದ್ದು ಗರ್ಭೋದಕ ಶಾಹಿ ವಿಷ್ಣು. ಅವರು ಎಲ್ಲ ಬ್ರಹ್ಮಾಂಡದಲ್ಲಿ ಹೋಗ್ತಾರೆ. ಮತ್ತೆ ಆ ಗರ್ಭೋದಕ ಶಾಹಿ ವಿಷ್ಣುವಿಂದ ಅವರ ಎಕ್ಸ್ಪಾನ್ಷನ್ ಕ್ಷೀರೋದಕ ಶಾಹಿ ವಿಷ್ಣು. ಅವರೆಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳ ಅಲ್ಲಿ ಪರಮಾತ್ಮನಾಗಿ ಇರ್ತಾರೆ. ಮತ್ತೆ ಗರ್ಭೋದಕ ಶಾಹಿ ವಿಷ್ಣುವಿಂದ ಹುಟ್ಟುವಂಥದ್ದು, ಹೊಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮ. ಆ ಬ್ರಹ್ಮನಿಂದ ಶಿವ, ಮತ್ತೆ ಎಲ್ಲಾ ಜೀವಿಗಳು ಹುಟ್ಟುವಂಥದ್ದು. ಎಸ್, ತಿಳಿತಾ ಸರ್? ಗೊತ್ತಾಯ್ತು ಪ್ರಭುಜಿ, ಥ್ಯಾಂಕ್ ಯು ವೆರಿ ಮಚ್. ಮಲ್ಲಿಕಾ. ಎಸ್, ಮಲ್ಲಿಕಾ ಅವರು ಹೇಳಿ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಂಗೆ ಒಂದು ಕನ್ಫ್ಯೂಷನ್. ಹಾ. ಈ ನೀವು ಸ್ಪಿರಿಚುವಲ್ ಟ್ರೀ ಅಶ್ವತ್ಥ ವೃಕ್ಷ ಹೇಳಿದಿರಲ್ಲ, ಹ್ಮ್. ಇದು ಈ ನಮ್ಮ ಈ ಪ್ರಪಂಚದಲ್ಲಿ ಕಾಣುವ ಆಲದ ಮರವೋ ಅರಳಿ ಮರವೋ ಅಂತ? ಆಲದ ಮರ. ಅದಕ್ಕೆ ಮತ್ತೆ ಅಶ್ವತ್ಥ ವೃಕ್ಷ ಅಂತ ಅಂದ್ರೆ ಅರಳಿ ಮರ ಅಂತ ಹೇಳಿ ಒಂದು ಮೀನಿಂಗ್ ಉಂಟಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಆಳದ ಮರ. ಓಕೆ, ಥ್ಯಾಂಕ್ ಯು. ಇದೊಂದಷ್ಟೇ ಥ್ಯಾಂಕ್ ಯು. ಪಾರ್ಥ ಸಾರಥಿ. ಹರಿ ಓಂ, ಹರಿ ಕೃಷ್ಣ. ಹೇಳಿ ಹೇಳಿ ಸರ್. ಈಗ ಪರದೆ ಮೇಲೆ ಬರ್ತಾ ಇರ್ತಕ್ಕಂಥ ಪ್ರತಿ ಕಾನ್ಫಿಡೆನ್ಶಿಯಲ್ ಅಂತ ಏನಿದೆ, ಅದು ಅನುವಾದಿತ ಪ್ರತಿ ಕಾಪಿ ಏನಾದ್ರೂ ಸಿಗುತ್ತಾ? ಯಾವ್ದು ಯಾವ್ದು ನನಗೆ ಗೊತ್ತಾಗ್ಲಿಲ್ಲ. ಸೀಕ್ರೆಟ್ಸ್. ಯಾವ ಸೀಕ್ರೆಟ್ಸ್? ಕಾನ್ಫಿಡೆನ್ಶಿಯಲ್ ಅಂತ ಹಾಕಿದ್ರಲ್ಲ, ವಾಯ್ಸ್ ಆಗೋದಿಕ್ಕೆ ಹಾ, ಅನುವಾದಿತ ಪ್ರತಿ ಏನಾದ್ರೂ ಸಿಗುತ್ತಾ? ಕನ್ನಡ ಅನುವಾದ. ಕನ್ನಡ ಅನುವಾದ ಅಂದ್ರೆ ಇದು ಭಗವದ್ಗೀತೆ ಯಥಾರೂಪ ಉಂಟಲ್ಲ, ತಗೊಳ್ಬಹುದು ನಿಮ್ಗೆ. ಭಗವದ್ಗೀತೆಯಲ್ಲಿ ಇದೆಯಾ? ಭಗವದ್ಗೀತೆ ನಮ್ದು ಯಥಾರೂಪ, ಪ್ರಭುಪಾದ ಬರ್ದ ಯಥಾರೂಪ. ಈ ಪುಸ್ತಕ ತಗೊಳ್ಳಿ. ಎಸ್, ಧನ್ಯವಾದ. ಧನ್ಯವಾದ. ಲಕ್ಷ್ಮಿ. ಲಕ್ಷ್ಮೀ ಅವರು ಹೇಳಿ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಿಕಾ ಎಮ್ಮ. ಅಲ್ಲ, ಆಯ್ತು, ಮಲ್ಲಿಕಾ ಮ್ಯಾಮ್. ಲಕ್ಷ್ಮೀ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಇಲ್ಲ ಅನ್ಸುತ್ತೆ ಪ್ರಭುಜಿ. ಚಾಟ್ ಅಲ್ಲಿ ಉಂಟ ಪ್ರಶ್ನೆ ನೋಡ್ತಾ ಇದ್ದೀನಿ. ಜರ ಅಂದ್ರೆ ಜರಪದ. ಜರ ಅಂದ್ರೆ ಓಲ್ಡ್ ಏಜ್. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷಾನು ದರ್ಶನ. ಜನ್ಮ ಅಂದ್ರೆ ಬರ್ತ್, ಮೃತ್ಯು ಅಂದ್ರೆ ಡೆತ್, ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ, ಡಿಸೀಸ್. ಜನ್ಮ, ಮೃತ್ಯು, ಜರ, ವ್ಯಾಧಿ. ನೋಡಿ, ನಮ್ಗೆ ಓಲ್ಡ್ ಏಜ್ ಅನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈಗ ಎಲ್ಲರಿಗೂ ಎಂತಂದ್ರೆ ಜನರೆಲ್ಲ ಮೇಕಪ್ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಯೋಗ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಯಾರಾದ್ರೂ ಹೋಗಿ ಕೇಳಿ, ನೀವು ಯಾಕೆ ಇದನ್ನು ಮಾಡುವಂಥದ್ದು ಅಂದ್ರೆ, ನನಗೆ ಯಂಗ್ ಆಗ್ಬೇಕು. ಇಲ್ಲ ಸರ್, ಇನ್ನು ಯಂಗ್ನೆಸ್ ಎಲ್ಲ ಹೋಗ್ತದೆ. ಅಂದ್ರೆ ಪ್ರಾಯ ಆಗುವಾಗ ನಿಮ್ಗೆ ಓಲ್ಡ್ ಏಜ್ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ನಿಮ್ಮ 50ರ ನಂತರ ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತೆ ಪ್ರಾಯ ಆಗಿದೆ ಅಂತ. ಹಾಗಾಗಿ ಈ ಓಲ್ಡ್ ಏಜ್ ಅನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಡಿಸೀಸ್,
ರೋಗ ರೋಗ ಕೂಡ ಬರ್ತದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇದನ್ನು ಯಾವಾಗ ನಿಲ್ಲಿಸಬಹುದು? ಮೃತ್ಯು ಕೂಡ ನಿಲ್ಲಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಕೃಷ್ಣ ಹೇಳ್ತಾನೆ, ಜನ್ಮ ಮೃತ್ಯು ಜರಾದಿ ದುಃಖ ದರ್ಶನ. ನನ್ನ ಪ್ರಜ್ಞೆಯಲ್ಲಿ ನೀನು ಕೆಲಸ ಮಾಡಿದ್ರೆ ಮತ್ತೆ ನಿಮಗೆ ಗೋಲೋಕಕ್ಕೆ ಬರ್ತೀನಿ, ಮತ್ತೆ ನಿಮಗೆ ಇದು ಇಲ್ಲ. ಹಾಗಾಗಿ ನಾವು ಅದನ್ನು ತಿಳಿಬೇಕು. ಮತ್ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಮತ್ತೆ ಯಾವುದೇ ಇಲ್ಲ ಪ್ರಭುಜಿ. ಕೇಳುವ ಯಾರಾದ್ರೂ. ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಉಂಟಾ? ಇದ್ರೆ ಹೇಳಿ ದಯವಿಟ್ಟು. ಕೃಷ್ಣ ಚೈತನ್ಯ. ಎಸ್, ಎಲ್ಲರಿಗೂ ತಿಳಿಯುತ್ತಾ ಹೇಗಿತ್ತು ಪುರುಷೋತ್ತಮ ಯೋಗ? ಎಸ್, ಎಲ್ಲಿ ಎಂತಾದ್ರು ಈಗ 15 ಅಧ್ಯಾಯದಲ್ಲಿ ಎಸ್ ಯಾರಾದ್ರೂ ಹೇಳ್ಬೋದು ಎಷ್ಟೆಲ್ಲ ನೀವು ಕಲ್ತ್ರಿ, ಎಂತೆಲ್ಲ ಅನುಕೂಲ ಆಯ್ತು ನಿಮ್ಗೆ? ಎಸ್, ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ. ಇಲ್ಲಿ ಪ್ರಶ್ನೆ ಇಲ್ಲ, ಇದನ್ನಾದ್ರೂ ಹೇಳಿ. ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು ಯಾರಿಗೆ. ಎಂತ ಮಾತಾಜಿ? ಅಲ್ಲ, ಅನ್ಮ್ಯೂಟ್ ಆಗಿದ್ದಾರೆ ಎಲ್ಲರೂ ಅಂತ ಕೇಳಿದೆ. ಮಾಡಿದಿರಾ? ಅಲ್ಲ, ನಾನ್ ನಿಮ್ನ ಕೇಳಿದೆ, ನೀವು ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ. ಇಲ್ಲ. ಓಕೆ, ಹ್ಯಾಂಡ್ ರೈಸ್ ಆಯ್ತು. ಓಕೆ, ಈಗ ಇವ್ರ ಹತ್ರ ಕೇಳುವ. ಎಸ್, ಮೊಹಮ್ಮದ್ ಅನ್ಮ್ಯೂಟ್ ಮಾಡಿ ಅವರನ್ನು. ಎಸ್, 15 ದಿವಸದಲ್ಲಿ ಎಂತ ಕಲ್ತ್ರಿ? 15 ದಿನದಲ್ಲ. ಓಕೆ, 15 ದಿನದಲ್ಲಿ ಎಲ್ಲ ಫುಲ್ ನನಗೇನ್ ಮೇನ್ ಪಾಯಿಂಟ್ ಅಂದ್ರೆ ಕೃಷ್ಣನೇ ಎಲ್ಲದಕ್ಕಿಂತ ಉತ್ತಮವಾದಿತ್ತು. ದ ಮೇನ್ ಪರ್ಸನ್, ಹಿ ಇಸ್ ದ ಕ್ರಿಯೇಟರ್. ಅದು ಮುಂಚೆ ಗೊತ್ತಿರ್ಲಿಲ್ವಾ ನಿಮ್ಗೆ? ಮುಂಚೆ ಭಗವದ್ಗೀತಾ ಬರೋ ಮುಂಚೆ? ಇಲ್ಲ, ನನಗೆ ಕೃಷ್ಣನೇ ಸುಪೀರಿಯರ್ ಅಂತ ಇರ್ಲಿಲ್ಲ. ನನಗೆ ಹೆಂಗೆ ಅಂತಂದ್ರೆ, ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ದಿ ಒರಿಜಿನ್ ಅಂದ್ರೆ ಅವ್ರ 3 ಜನ ಸೇರಿ ಇದನ್ನ ಕ್ರಿಯೇಟ್ ಮಾಡಿದ್ದಂತ ಗೊತ್ತಿತ್ತು. ಅದಾದ್ಮೇಲೆ ಇವಾಗ ಅಂದ್ರೆ ಲೆವೆಲ್ಸ್ ಇದೆಯಲ್ಲ, ಅಂದ್ರೆ ಇವಾಗ ಇವತ್ತೂನು ಗೊತ್ತಾಯ್ತಲ್ಲ, ಅಕ್ಷರ ಮತ್ತೆ ಅಕ್ಷರ ಆ ತರದ್ದೆಲ್ಲ ತುಂಬಾನೇ ಅಂದ್ರೆ ಇನ್ನು ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗ ಎಂತಾದ್ರು ಪ್ರಯೋಜನ ಆಯ್ತಾ ಜೀವನದಲ್ಲಿ ನಿಮ್ಗೆ ಈ 15 ದಿವಸ ಕ್ಲಾಸ್ ಅಲ್ಲಿ? ಹಾ ಗುರುಜಿ, ತುಂಬಾನೇ ಆಗ್ತಾ ಇದೆ. ಓಕೆ, ಎಸ್. ಹರೇ ಕೃಷ್ಣ. ಎಸ್, ಬೇರೆ ಆದ್ರೂ ಹೇಳ್ಬೋದಾ? ಕ್ವಶನ್ ಇಲ್ಲದೆ ಅಟ್ಲೀಸ್ಟ್ ಇದಾದ್ರೂ ಹೇಳಿ. ಹರೇ, ಯಾರಿಗಾದ್ರೂ ಎಂತಾದ್ರು ಅನುಭವ ಆಯ್ತಾ 15 ದಿವಸ ಕ್ಲಾಸ್ ಅಲ್ಲಿ? ಎಸ್, ವಿಶಾಲಕ್ಕೆ ಅನ್ಮ್ಯೂಟ್ ಮಾಡಿ ಅವರನ್ನು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಾಡಿ ಅವರನ್ನು ಅನ್ಮ್ಯೂಟ್. ಎಸ್, ಮಾತಾಜಿ ಮಾಡಿ. ವಿಶಾಲಕ್ಕೆ ಫಾಸ್ಟ್ ಆಗ್ಬೇಕು. ವಿಶಾಲ್ಕೆ. ಹಾ, ಹೇಳಿ ಮಾತಾಜಿ. ಹಾ, ಹೇಳಿ. ನಾವು ನನಗೆ ನನ್ನ ಅನುಭವದಲ್ಲಿ ಕೃಷ್ಣನ ಬಗ್ಗೆ ತಿಳುವಳಿಕೆ ಇತ್ತು, ಆದ್ರೂ ಮತ್ತು ಆಳವಾಗಿ ಹೋಗಲು ಅನುಕೂಲ ಆಯ್ತು. ಅವನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವ ಹಂಬಲ ಹೆಚ್ಚಾಯ್ತು. ಓಕೆ, ನಮ್ಮ ಕೆಲಸ ಅದೇ. ನಮ್ಮ ಈ ಕೃಷ್ಣ ಪ್ರಜ್ಞೆ ಕೆಲಸ ಅಂತಂದ್ರೆ ಕೃಷ್ಣನ ಬಗ್ಗೆ ಜಾಸ್ತಿ ತಿಳ್ಕೊಳ್ಳುವಂತ ಜನರಲ್ಲಿ ನಾವು ಹಂಬಲ ಮೂಡಿಸ್ಬೇಕು. ಇದು ನಮ್ಮ ಕೆಲಸ. ಪ್ರಭುಪಾದ ನಮಗೆ ಇದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ಎಸ್, ಓಕೆ, ವೆರಿ ಗುಡ್. ಎಸ್, ನೆಕ್ಸ್ಟ್ ಮಾನಸ ಅವರನ್ನು ಅನ್ಮ್ಯೂಟ್ ಮಾಡಿ. ಮಾನಸ ಮಾತಾಜಿ ಮಾಡಿ ಅವರನ್ನು. ಮಾನಸ. ಎಸ್, ಮಾನಸ ಅವರು ಹೇಳಿ. ಹರೇ ಕೃಷ್ಣ ಗುರುಜಿ. ಮುಂಚೆ ಇದ್ದಿದ್ದ ಜ್ಞಾನ ಏನು ಅಂತಂದ್ರೆ, ಇದು ದ್ವಾಪರ ಯುಗದಲ್ಲಿ ಕೃಷ್ಣ ಮೇನು, ತ್ರೇತಾಯುಗದಲ್ಲಿ ರಾಮ ಮೇನು ಅಷ್ಟೇ ಗೊತ್ತಿದ್ದು. ಈ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡಕ್ ಶುರು ಮಾಡಿದ್ಮೇಲೆ ಎಲ್ಲದಕ್ಕೂ ಮೂಲವೇ ಶ್ರೀಕೃಷ್ಣ ಅಂತ ಗೊತ್ತಾಯ್ತು. ಮತ್ತೆ ಇನ್ನ ತುಂಬಾ ತಿಳ್ಕೊಳ್ಳೋ ತುಂಬಾ ಇದೆ ಅಂತ ಅನಿಸ್ತಾ ಇದೆ. ಕುತೂಹಲ ಜಾಸ್ತಿ ಆಗ್ತದೆ, ಇನ್ನು ತಿಳ್ಕೊಬೇಕು ಕುತೂಹಲ ಜಾಸ್ತಿ ಆಗ್ತದೆ. ಹರೇ ಕೃಷ್ಣ. ಎಸ್, ಪ್ರಕಾಶ್ ಮಾಡಿ ಸರ್. ಪ್ರಕಾಶ್ ಎಸ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಕೃಷ್ಣನ್ ಬಗ್ಗೆ ನಮ್ಗೆ ಗೊತ್ತಿತ್ತು. ನಾನು ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಇಂಗ್ಲಿಷ್ ಅಲ್ಲಿ, ಬೇರೆ ಇದ್ರಲ್ಲಿ. ಬಟ್ ನನಗಿನ್ನ ಸ್ವಲ್ಪ ಡೈಲೆಮಾದಲ್ಲಿದ್ದೆ. ಇನ್ನ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಸೊ ನಿಮ್ ಕ್ಲಾಸ್ ಈಗ ಲಾಸ್ಟ್ 15 ಡೇಸ್ ಇಂದ ಕೇಳಿದ್ಮೇಲೆ ತುಂಬಾ ಅರ್ಥ ಆಗಿದೆ. ಮದರ್ ಟಂಗ್ ಅಲ್ವಾ, ಸೊ ನಮ್ಗೆ ತುಂಬಾ ಈಸಿಯಾಗಿ ಹೋಗುತ್ತೆ. ಮತ್ತೆ ಇವನ್ ನೀವು ಎಕ್ಸ್ಪ್ಲೇನ್ ಮಾಡೋದು ಶ್ಲೋಕಗಳು
ಇವಾಗಿನ ಒಂದು ಶ್ಲೋಕ ಎಕ್ಸ್ಪ್ಲೇನ್ ಮಾಡಿದ್ರಿ, ಮೃತ್ಯು, ಜನ್ಮ, ಮೃತ್ಯು, ಜರಾ, ವ್ಯಾಧಿ. ಸೊ ಇಟ್ಸ್ ಲೈಕ್ ಈಸಿ ಟು ಅಂಡರ್ಸ್ಟ್ಯಾಂಡ್, ನಮ್ಗೆ ಅರ್ಥ ಆಗುತ್ತೆ ಕ್ಲೀನಾಗ ನೀವು ಹೇಳೋದು. ಸೊ ಅದೊಂದು. ಮತ್ತೆ ಈ ಭೌತಿಕ ಜೀವನದಲ್ಲಿ ಜಾಸ್ತಿ ನಾವು ಯೋಚನೆ ಮಾಡೋದು ಮಟೀರಿಯಲ್ ಲೈಫ್, ನನಗೆ ಅದು ಬೇಕು, ಇದು ಬೇಕು, ಡಿಸೈರ್ಸ್. ಸೊ ಅದ್ರ ಬಗ್ಗೆ ತುಂಬಾ ಹೇಳಿದಿರಾ. ಸೊ ನಿಮ್ಗೆ ಏನ್ ಬೇಕು ಅಷ್ಟೇ ಬೇಕಾಗಿರೋದು. ಪ್ಲಸ್ ನಿಮ್ಗೆ ಸರ್ವಿಸ್, ಭಕ್ತಿ, ಕೃಷ್ಣನ ಮೇಲೆ ಭಕ್ತಿ ಇರಬೇಕು. ಪ್ಲಸ್ ಹೊರಗಡೆ ಆಗೋದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸುಮಾರು ನೀವು ಎಕ್ಸ್ಪ್ಲೇನ್ ಮಾಡಿದಿರಾ. ತುಂಬಾ ಅಫ್ಕೋರ್ಸ್ ನನಗೆ ಬಹಳ ತುಂಬಾ ಅಲ್ಲ, ಜೀವನದಲ್ಲಿ ನಿಮ್ಗೆ ಎಂತಾದ್ರು ಉಪಯೋಗ ಆಯ್ತಾ ಈ ಕ್ಲಾಸಿಂದ 15 ದಿವಸದಿಂದ? ಜೀವನದಲ್ಲಿ ಅದೇ ನಮ್ಗೆ ಕೃಷ್ಣನ್ ಬಗ್ಗೆ ಜಾಸ್ತಿ ಭಕ್ತಿ ಬೆಳೆದಿದೆ ಸರ್ ನಮ್ಗೆ ಅವ್ರ ಮೇಲೆ. ಮತ್ತೆ ಸುಪ್ರೀಂ ಪರ್ಸನಾಲಿಟಿ ಅಂತ ಗೊತ್ತಿತ್ತು, ಬಟ್ ಇನ್ನ ನನಗೆ ಎಕ್ಸಾಂಪಲ್ ತುಂಬಾ ಕೊಟ್ರಿ ನೀವು, ಏನಕ್ಕೆ ಅವರು ಸುಪ್ರೀಂ ಪರ್ಸನಾಲಿಟಿ ಅಂತೇಳಿ, ಬೇರೆ ಗಾಡ್ಸ್ ಎಲ್ಲ ಏನು ಡಿಫ್ರೆನ್ಸ್ ಬಿಟ್ವೀನ್ ಕೃಷ್ಣಾಸು ಮತ್ತೆ ಅದರ್ ಡೆಮಿ ಗಾಡ್ಸ್, ಆತರ ಸ್ವಲ್ಪ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಯ್ತು. ನೋಡಿ, ಹೇಗಂದ್ರೆ ನಿಮ್ಗೆ ಆಗ ಮಿಲ್ಕ್ ಓಷನ್, ಕ್ಷೀರ ಓಷನ್ ಅಲ್ಲಿ ಕ್ಷೀರೋದಕ, ಶಾಯಿ ವಿಷ್ಣು, ಈ ಎಲ್ಲ ದೇವತೆಗಳು ಅವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಅಡ್ಡ ಬೀಳ್ತಾರೆ, ದಂಡೋತ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಗೆ ಬೇಕು ತೋರಿಸ್ತೇನೆ, ಇನ್ನೊಮ್ಮೆ ತೋರಿಸುವ. ನೋಡಿ, ಎಲ್ಲ ದೇವತೆಗಳು, ಇದು ಮಿಲ್ಕ್ ಓಷನ್, ಕ್ಷೀರೋದಕ, ಶಾಯಿ ವಿಷ್ಣು ಇರುವ ಜಾಗ. ಅವರೆಲ್ಲ ಅವರಿಗೆ ದಂಡೋತ್ ಮಾಡುವಾಗ ನಾವು ಯಾಕೆ ದಂಡೋತ್ ಮಾಡಬಾರ್ದು? ಈ ಪ್ರಶ್ನೆ ಬರುವುದಿಲ್ವಾ? ಹೌದು. ಪ್ರಭುಪಾದ ಹೇಳ್ತಾರೆ, ಬುದ್ಧಿವಂತರು ಇದಂತ ತಿಳ್ಕೊಳ್ತಾರೆ, ಬುದ್ಧಿನವರು ಮತ್ತೆ ಕೂಡ ಬೇಡ. ಯಾಕೆ? ಹಾಗಾಗಿ ನಾವು ಬುದ್ಧಿವಂತರಾಗಬೇಕು. ಅವರೇ ದಂಡೋತ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ದಂಡೋತ್ ಮಾಡ್ತಾ ಇದ್ದಾರೆ, ಎಲ್ಲ ದೇವತೆಗಳು, ಅದು ಕೂಡ ಎಲ್ಲ ಟಾಪ್ ಮೋಸ್ಟ್ ದೇವತೆಗಳು ಎಲ್ಲ. ಹೌದು ಪ್ರಭುಜಿ, ಹೌದು. ಇದು ಪ್ರಭುಜಿ, ಇನ್ನೊಂದು ವಿಷಯ ಅಂದ್ರೆ, ಸೊ ಸಣ್ಣ ವಿಷಯಕ್ಕೆಲ್ಲ ಬೇಜಾರಾಗೋದು ಇಲ್ಲ, ಅದೆಲ್ಲ ಇತ್ತು. ಇವಾಗ ನಿನ್ನೆ ನೀವು ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಸೊ ಅದನ್ನ ಶ್ಲೋಕ ಜೊತೆ ನಾವು ರಿಯಲ್ ಲೈಫ್ ಅಲ್ಲಿ ತಗೊಂಡಾಗ ಇಟ್ ಇಸ್ ಅ ಗ್ರೇಟ್ ವಾಟ್ ಇಸ್ ಎ ಇನ್ಫಾರ್ಮೇಶನ್ ಅಂಡ್ ವಾಟ್ ಯು ಹ್ಯಾವ್ ಗಿವನ್. ಅಂದ್ರೆ ನಮಗೆ ಗೊತ್ತಾಯ್ತು, ಇಟ್ ಇಸ್ ಅಂಡ್ ಆಲ್ ಕೃಷ್ಣನ್ ಮುಂದೆ ಬೇರೆಲ್ಲ ತುಚ್ಛ ಅಂದಾಗ ಯು ಶುಡ್ ನಾಟ್ ಕನ್ಸಿಡರ್ ಆಲ್ ದೀಸ್ ಪ್ರಾಬ್ಲಮ್ ಸೋ ಸೀರಿಯಸ್ಲಿ ಅಂತ. ಯಾರು ಬೈದ್ರು ಅಷ್ಟೇ, ಡೋಂಟ್ ಟೇಕ್ ಇಟ್ ಸೋ ಸೀರಿಯಸ್ಲಿ ಅಂತ. ನೋಡಿ, ಹೇಗೆ ಅಂದ್ರೆ ನಾವು ಯಾವಾಗಲೂ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಹೆಚ್ಚಿನಾಗಿ ಹೊರಗಿನವರು ಅಂತ ಹೇಳ್ತಾರೆ, ನಾವು ಹೀಗೆ ಮಾಡಿದ್ರೆ ಅವರು ಹೇಗೆ ಹೇಳ್ತಾರೆ. ನೀನು ಯಾರಿಗೋಸ್ಕರ ಇರೋದು? ಹೊರಗಿನವರಿಗೋಸ್ಕರ ಇರುವುದಾ, ಕೃಷ್ಣನಿಗೋಸ್ಕರ ಇರುವುದಾ? ಕೃಷ್ಣ ಎಂತ ಹೇಳ್ತಿದ್ದಾನೆ ಅದು ನಮ್ಗೆ ಬರ್ಬೇಕಂತೆ. ಹೀಗೆ ಮಾಡಿದ್ರೆ ಕೃಷ್ಣನಿಗೆ ಎಂತ ಆಗ್ಬಹುದು, ನಮ್ಗೆ ಥಾಟ್ ಬರ್ಬೇಕು, ಥಾಟ್ ಫ್ಲೋ. ಆದ್ರೆ ಅದು ಥಾಟ್ ಫ್ಲೋ ನಮ್ಗೆ ಬರುವುದಿಲ್ಲ. ನಮ್ಗೆ ಅವರೆಂತ ಹೇಳುವವರು, ನನ್ನ ತಂದೆ ಅಂತ ಹೇಳುವವರು, ನನ್ನ ಅಜ್ಜಿ ಅಂತ ಹೇಳುವವರು, ನನ್ನ ಫ್ರೆಂಡ್ ಅಂತ ಹೇಳುವವರು, ಇದೆಲ್ಲ ನಮ್ಗೆ ಥಾಟ್ ಬರುವಂಥದ್ದು. ಹಾಗಾಗಿ ನಾವು ಹೊರಗಿನವರಿಗೆ ಅವರೆಂತ ಹೇಳುವವರು ಅದು ನೋಡಬಾರ್ದು. ನಾವು ಕೃಷ್ಣನನ್ನು ಹೇಗೆ ನಾನು ಪ್ಲೀಸ್ ಮಾಡುವಂಥದ್ದು, ಇದು ಮಾಡಿದ್ರೆ ಕೃಷ್ಣ ಎಂತ ಎಣಿಸುವ, ಈ ರೀತಿ ನಮ್ಗೆ ಥಾಟ್ ಫ್ಲೋ ಬರ್ಬೇಕಂತ. ಆಗ ಅಂದ್ರೆ ನಿಜವಾದ ಸಕ್ಸಸ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಜನಾರ್ದನ್ ರಾವ್. ಹಲೋ, ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ನಾನು ಆಕ್ಚುಲಿ ಮೊದಲು ಸ್ಪಿರಿಚುವಲ್ ಬುಕ್ಸ್ ತುಂಬಾ ಓದ್ತಿದ್ದೆ ಪ್ರಭುಜಿ. ಅದ್ರಲ್ಲೆಲ್ಲ ಬರೀ ಅದ್ವೈತ ಸಿದ್ಧಾಂತದ ಬಗ್ಗೆ ಇತ್ತು, ಅಂದ್ರೆ ನಿರಾಕಾರವಾದ. ನಾನು ಅದನ್ನ ತುಂಬಾನೇ ಎಷ್ಟು ಅದನ್ನ ಡೀಪ್ ಆಗಿ ಹೋಗಿದ್ದೆ ಅಂದ್ರೆ ಗುರುಜಿ, ಅದೇ ಸತ್ಯ ಅನ್ನಂತ ಇತ್ತು. ಬಟ್ ನನಗೆ ಮೊನ್ನೆ ಒಂದು ದಾರಿ ಸಿಕ್ತು ಪ್ರಭುಜಿ. ಏನಂದ್ರೆ ನೀವ್ ಹೇಳಿದ್ರಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತಾರೆ, ಬಟ್ ಬ್ರಹ್ಮ ಸತ್ಯ ಆದ್ರೆ ಜಗನ್ ಮಿಥ್ಯ ಅಲ್ಲ, ಆದ್ರೆ ಅದು ಅಶಾಶ್ವತ ಅಂತ ಒಂದು ಬೇರೆನೆ ದಾರಿ ಕೊಟ್ರಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಜನರದು ತಪ್ಪು. ಯಾಕಂದ್ರೆ ಕೃಷ್ಣನ ಸೃಷ್ಟಿ ಯಾಕೆ ಸುಳ್ಳು ಆಗ್ತದೆ? ಬ್ರಹ್ಮ ಸತ್ಯ ಹೌದು, ಪ್ರಭುಪಾದ ಒಪ್ಪಿಕೊಳ್ತಾರೆ, ಬ್ರಹ್ಮ ಸತ್ಯ. ಆದ್ರೆ ಜಗತ್ ಮಿಥ್ಯ, ಜಗತ್ ಯಾಕೆ ಸುಳ್ಳು ಆಗುದು? ಕೃಷ್ಣನ ಸೃಷ್ಟಿ ಅದು ಕೂಡ ಸುಳ್ಳಲ್ಲ, ಅದ್ರೆ ಟೆಂಪರರಿ. ಕೃಷ್ಣ ಹೇಳುದು ದುಃಖಾಲಯಂ ಅಶಾಶ್ವತಂ. ದುಃಖಾಲಯಂ ಅಂದ್ರೆ ಇದು ದುಃಖ, ಮತ್ತೆ ಅಶಾಶ್ವತ ಟೆಂಪರರಿ. ವೆರಿ ಗುಡ್ ಪಾಯಿಂಟ್. ನೋಡಿ, ಎಂತಂದ್ರೆ ಇದಕ್ಕೆ ಪ್ರಭುಪಾದ್ ಈ ಭಾಗವತಂ ಅಲ್ಲಿ ಒಳ್ಳೆ ರೀತಿ ನೀವು ಹೇಳಿದಕ್ಕೆ ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಂತಂದ್ರೆ ಈ ಮೊದಲ ಸ್ಕಂದದ್ದು 5ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ ಎಂತಂದ್ರೆ ಈ ವೇದವ್ಯಾಸರು ತುಂಬಾ ಬೇಜಾರಲ್ಲಿ ಇರ್ತಾರೆ. ಆಗ ಗುರು ನಾರದಮುನಿ ಬರುವಂತದ್ದು. ನಾರದಮುನಿ ಹೇಳುವಂಥದ್ದು, ವೇದವ್ಯಾಸ ನೀನು ಯಾಕೆ ಈ ಬೇಜಾರಲ್ಲಿ ಇದ್ದೀಯಾ? ಅದಕ್ಕೆ ವೇದವ್ಯಾಸ ಹೇಳುವಂಥದ್ದು, ನಾನು 4 ವೇದಗಳನ್ನು ಬರ್ತಿದ್ದೇನೆ, ಎಲ್ಲ ಉಪನಿಷತ್ ಬರ್ತಿದ್ದೇನೆ, ಈ ಮಹಾಭಾರತ ಬರ್ತಿದ್ದೇನೆ, 17 ಪುರಾಣ ಬರ್ತಿದ್ದೇನೆ, ಆದ್ರೂ ಕೂಡ ನನಗೆ ಖುಷಿ ಇಲ್ಲ. ಅಲ್ಲಿ ಪ್ರಭುಪಾದ ಹೇಳ್ತಾರೆ,
ಈ ಎಲ್ಲ ಮಾಯವಾದಿಗಳು, ನಿರಾಕಾರವಾದಿಗಳು ಆ ವೇದಗಳನ್ನು ಓದಿ ಎಲ್ಲ ಹೇಳುವಂಥದ್ದು. ಆ ವೇದಗಳನ್ನು ಬರ್ದವ ವೇದವ್ಯಾಸ ಖುಷಿಯಲ್ಲಿಲ್ಲ, ಮಾತ್ರ ಇವರು ಓದಿ ಇವರು ಖುಷಿ ಬರ್ತದೆ ಇವರಿಗೆ. ಪ್ರಭಾದಲ್ಲಿ ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಹಾಗಾಗಿ ಮತ್ತೆ ಬರೆದವರು ನಾರದ ಮುನಿ ಹೇಳುವಂಥದ್ದು, ನೀನು ಒಂದು ಮಿಸ್ಟೇಕ್ ನಿಂದು. ಎಂತ ಮಿಸ್ಟೇಕ್? ನೀನು ಕೃಷ್ಣನನ್ನು ಹೊಗಳಿ ಬರೀಲಿಲ್ಲ, ಈಗ ನೀನು ಭಾಗವತಂ ಬರೇ. ಆಗ ಕೃಷ್ಣನ ಹೊಗಳಿ ಬರುವಂಥದ್ದು. ಅದು ಮೆಚುರಿಟಿ ಪೀರಿಯಡ್ ಅಲ್ಲಿ ಬರುವಂಥದ್ದು, ಲಾಸ್ಟ್ ಬರೆಯುವಂಥದ್ದು. ಆದ್ರೆ ಅದಕ್ಕೆ ಹೈಯೆಸ್ಟ್ ಪ್ಲೇಸ್, ಫಸ್ಟ್ ಪ್ಲೇಸ್. ಉಳಿದದೆಲ್ಲ ಇದಕ್ಕೆ ಲಾಸ್ಟ್ ಪ್ಲೇಸ್, ಫಸ್ಟ್ ಪ್ಲೇಸ್ ಅದಕ್ಕೆ. ಹಾಗಾಗಿ ಆಗ ಅವರು ಖುಷಿಯಲ್ಲಿ ಇರ್ತಾರೆ. ಹಾಗಾಗಿ ಅವರ ಖುಷಿ ಇರುವ ಪುಸ್ತಕವನ್ನು ಓದುವಾಗ ನಮಗೆ ಕೂಡ ಖುಷಿ ಬರ್ತದೆ. ಭಾಗವತ. ಹೌದು ಗುರುಜಿ. ತಿಳಿತಾ ಸರ್? ತಿಳಿತು ಗುರುಜಿ. ಆಮೇಲೆ ಎಲ್ಲಾ ದೇವತೆಗಳು ಒಂದೇ ಅನ್ಕೊಂಡಿದೆ ಗುರುಜಿ, ಬಟ್ ಅವೆಲ್ಲ ಶಕ್ತಿಗಳು ಬೇರೆ ಯಾವ್ದು ಅಂತ ಮುಖ್ಯವಾಗಿ ಗೊತ್ತಾಯ್ತು ಗುರುಜಿ. ನೋಡಿ, ಎಲ್ಲ ದೇವತೆಗಳು ಅಂತಂದ್ರೆ ಕೃಷ್ಣ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೌದು ಗುರುಜಿ. ಈಗ ಹೇಗಂದ್ರೆ ಒಬ್ಬನಿಗೆ ಅಡ್ಮಿನಿಸ್ಟ್ರೇಟಿವ್, ಒಬ್ಬನಿಗೆ ಫೈನಾನ್ಸ್, ಒಬ್ಬನಿಗೆ ಮಾರ್ಕೆಟಿಂಗ್, ಒಬ್ಬನಿಗೆ ಲೇಬರ್ ಡಿಪಾರ್ಟ್ಮೆಂಟ್, ಕಂಪನಿಯಲ್ಲಿ ಉಂಟು ಬೇರೆ ಬೇರೆ. ಅದೇ ರೀತಿ ಕೃಷ್ಣ ಅಂತ ಮಾಡಿದ್ದಾನೆ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಹೌದು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಲಾವಣ್ಯ ಆರ್. ಎಸ್, ಲಾವಣ್ಯ ಆರ್, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ನನ್ಗೆ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಆಗ್ತಿತ್ತು. ಸೊ ಈಗ ಅದು ನನ್ಗೆ ತುಂಬಾ ಅಂದ್ರೆ ಸ್ವಲ್ಪ ಚೆನ್ನಾಗ್ ಅನ್ಸ್ತಿದೆ. ನನ್ಗೆ ಡಿಸಿಷನ್ ತಗೊಳಕ್ಕೆ ನನ್ಗೆ ಆಗ್ತಿದೆ. ಅಂಡ್ ನನ್ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ ನಿಮ್ಗೆ, ಈಗ ನೀವು ಭಗವದ್ಗೀತೆ ಕ್ಲಾಸ್ 18 days ಅಲ್ಲಿ ಮುಗಿಸ್ತಾ ಇದ್ದೀರಾ, ಮೇನ್ ಹೇಳ್ಬಿಟ್ಟು. ಅದೇ ಪ್ರತಿಯೊಂದು ಶ್ಲೋಕನು ಎಕ್ಸ್ಪ್ಲೈನ್ ಮಾಡೋ ತರ ಏನಾದ್ರು ಕ್ಲಾಸ್ ಮಾಡೋ ಅಂತ ಏನಾದ್ರು ಯೋಚನೆ ಇದೆಯಾ? ಯಾರು ಈ ಕನೆಕ್ಷನ್ ಬಿಡ್ಬೇಡಿ. ಭಾಗವತಂ ಕ್ಲಾಸ್ ಉಂಟು, ಭಾಗವತಂ ಕ್ಲಾಸ್ ಬನ್ನಿ. ಅದು ಡೈಲಿ ನಂದು ಬೆಳಿಗ್ಗೆ ಮತ್ತು ಸಂಜೆ. ಮತ್ತೆ ಎಂತ ಅಂದ್ರೆ, ಈಗ ಭಾಗವತಂ ಕ್ಲಾಸ್ ನಾನು ಫಸ್ಟ್ ಕ್ಯಾಂಟ್ ಆದ್ಮೇಲೆ ನಾನು ಡೀಟೇಲ್ ಭಗವದ್ಗೀತೆ ಸ್ಟಡಿ ಮಾಡ್ತೇನೆ. ನನ್ನ ಫಸ್ಟ್ ಕ್ಯಾಂಟ್ ಆಗ್ಬೇಕು. ಈಗ ನಾನು ಬೆಳಿಗ್ಗೆ 3ನೇ ಅಧ್ಯಾಯದಲ್ಲಿದ್ದೇನೆ, ಮತ್ತೆ ನನ್ನ ಸಂಜೆ 7ನೇ ಅಧ್ಯಾಯದಲ್ಲಿದ್ದೇನೆ. ಒಟ್ಟಿಗೆ ಭಾಗವತಮಲ್ಲಿ 18 ಫಸ್ಟ್ ಕ್ಯಾಂಟ್ ಅಂದ್ರೆ 18 ಅಧ್ಯಾಯ ಉಂಟು. ಅದಕ್ಕೆ ನನ್ನ ಲೆಕ್ಕದಲ್ಲಿ ಒಂದು ಸೆಪ್ಟೆಂಬರ್ ತನಕ ಆಗ್ಬಹುದು. ಅದಾದ್ಮೇಲೆ ನಾನು ಭಗವದ್ಗೀತಾ ಡೀಟೇಲ್ ಸ್ಟಡಿ ಮಾಡ್ತೇನೆ. ಆದ್ರೆ ನೀವು ಮಿಡ್ಬೇಡಿ, ಕನೆಕ್ಷನ್ ತಪ್ಪಿ ಹೋದ್ರೆ. ಮತ್ತೆ ಹೇಗಂದ್ರೆ ಸ್ಪಿರಿಚುವಲ್ ಇರುವುದು ಕನೆಕ್ಷನ್ ಇಂದ. ಒಮ್ಮೆ ನೀವು ಕನೆಕ್ಷನ್ ತಪ್ಪಿ ಹೋದ್ರೆ ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ಭಾಗವತಂ ಕ್ಲಾಸ್ಗೆ ಬನ್ನಿ. ಮತ್ತೆ ಸೆಪ್ಟೆಂಬರ್ ಇಂದ ಭಗವದ್ಗೀತಾ ಡೀಟೇಲ್ ಸ್ಟಡಿ, ಅಂದ್ರೆ ಶ್ಲೋಕ, ಅರ್ಥ, ಅನುವಾದ, ಭಾವಾರ್ಥ, ಅದು ಡೀಟೇಲ್ ಸ್ಟಡಿ. ಶ್ಲೋಕ ದಿವಸದಲ್ಲಿ 1 ಶ್ಲೋಕ, ಆ ರೀತಿ ಮಾತ್ರ ಡೀಟೇಲ್ ಆಗಿ ಸ್ಟಡಿ ಮಾಡೋದು ಅದು ಉಂಟು. ಆದ್ರೆ ನೀವು ಭಾಗವತಂ ಕ್ಲಾಸ್ಗೆ ಬನ್ನಿ. ಪ್ರಭುಜಿ ಅಟೆಂಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಭಾಗವತಂ ಕ್ಲಾಸ್ ಯಾವಾಗ? ಬೆಳಿಗ್ಗೆ ಸಂಜೆ? ಬೆಳಿಗ್ಗೆ ಪ್ರಭುಜಿ. ಬೆಳಿಗ್ಗೆ. ಎಸ್, ಬನ್ನಿ. ಸರಿ ಪ್ರಭುಜಿ, ಧನ್ಯವಾದ. ವರ್ಣಿಕಾ ಮಾತಾಜಿ. ಹಲೋ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. 10 ವರ್ಷದ ಮಕ್ಕಳಿಗೆ ಕ್ಲಾಸ್ ಇದೆಯಾ? ಯಾರಿಗೆ? 10 ವರ್ಷದ ಮಕ್ಕಳಿಗೆ. 10 ವರ್ಷದ ಮಕ್ಕಳಿಗೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಉಂಟು, ಅಲ್ಲಿ ಹೋಗ್ಬೇಕು ನೀನು. ಚಿಲ್ಡ್ರನ್ಸ್ ಪ್ರೋಗ್ರಾಮ್. ಹರೇ ಕೃಷ್ಣ. ಅಡ್ರೆಸ್ ಹೇಳಿ ಗುರುಜಿ. ಅಡ್ರೆಸ್ ಇಲ್ಲ ಅಂದ್ರೆ ಲಿಂಕ್ ಅಲ್ಲಿ ಅಂತಂದ್ರೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅನ್ನೋದು ಆನ್ಲೈನ್ ಅಲ್ಲೇ ಇರುವಂತದ್ದು. ಅದಕ್ಕೆ ಅಲ್ಲಿ ಅಡ್ಮಿನ್ ಇದ್ದಾರೆ, ಅಡ್ಮಿನ್ ಸರಿತಾ ಮಾತಾಜಿ ಅವರಿಗೆ ನೀನು ಮೆಸೇಜ್ ಹಾಕು, ಅವ್ರು ನಿಂಗೆ ಕೊಡ್ತಾರೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್. ಸರಿ ಗುರುಜಿ, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಹಿತೇಶ್. ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ನಾನು 3 ತಿಂಗಳಿಂದ ನಿಮ್ ಬ್ಯಾಚ್ ಅಲ್ಲೇ ಬರ್ತಿದ್ದೀನಿ ಪ್ರಭುಜಿ. ಭಗವದ್ಗೀತಾಗೆ ನಂಗೆ ತುಂಬಾ ತಿಳ್ಕೊಂಡಂಗಾಯ್ತು. ಅದು ಈ ವರ್ಷ ಆರಂಭದಲ್ಲೇ ನೀವು ಮಾಡಿದ್ ನನಗೆ ತುಂಬಾ ಮನಸ್ಸಿಗೆ ಖುಷಿ ಆಯ್ತು. ಮತ್ತೆ ನಾನ್ ಭಾಗವತಂ ಸಂಜೆ ಕ್ಲಾಸ್ಗೂ ಬರ್ತಿದ್ದೀನಿ. ಅದ್ರಲ್ಲಿ ಇನ್ನೂ ಬ್ರೀಫ್ ಆಗಿ ಅರ್ಥ ಎಲ್ಲ ಮಾಡ್ಕೊಂಡೆ. ಮತ್ತೆ ಜಪಾನು ಮಾಡ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಪ್ರಭು. ಈಗ ಮುಂದೆಗೆ ಮತ್ತೆ ಈ ಕ್ಲಾಸ್ ಬರೋ ಮುಂಚೆ ಹೇಗಿದ್ರಿ, ಈಗ ಹೇಗಾಯ್ತು? ಚೇಂಜಸ್ ಆಗಿದೆ? ಹೌದು ಪ್ರಭುಜಿ, ತುಂಬಾ ಚೇಂಜಸ್ ಆಗಿದೆ. ಎಂತ ಚೇಂಜಸ್ ಆಗಿದೆ? ನೀವು ಎಂತ ಮಾಡೋದು, ಕಲಿಯುವುದಾ? ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಎಂತ ಆಗಿದೆ ನಿಮ್ಗೆ? ಮುಂಚೆ ನಾನು ಬೇಗ ಎದೊಳ್ತಿದ್ದೀನಿ. ಮತ್ತೆ ಕೋಪ ತುಂಬಾ ಕಡಿಮೆ ಆಗಿದೆ. ಮತ್ತೆ ತುಂಬಾ ಚೇಂಜಸ್ ಆಗಿದೆ. ಕಲಿಯುವುದ್ರಲ್ಲಿ ಎಂತ ಚೇಂಜಸ್ ಆಗಿದೆ? ಓದುದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಮಾರ್ಕ್ಸ್ ಎಲ್ಲ ಒಳ್ಳೆ ಬರ್ತಾ ಉಂಟ ಈಗ? ಪ್ರಭುಜಿ. ಇದು ಆಗ್ತದೆ. ಯಾಕಂದ್ರೆ
ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಇದೆಲ್ಲ ಆಗ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ, ನಮ್ಮಲ್ಲಿ ನನ್ನೊಟ್ಟಿಗೆ ಒಬ್ರು ಡಿವೋಟಿ ಇದ್ರು, ಇದು 2000 ಅವರಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ರು, ಎಂ ಟೆಕ್ ಮಾಡ್ತಾ ಇದ್ರು. ನಾನು ಮತ್ತೆ ಅವ್ರು ಒಟ್ಟಿಗೆ ಇದ್ದದ್ದು. ಒಟ್ಟಿಗೆ ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆ ದೇವಸ್ಥಾನದಲ್ಲಿ. ಆಗ ಅವರು ಎಂತಂದ್ರೆ ಎಕ್ಸಾಮ್ ದಿವಸ ಕೂಡ ಬೆಳಿಗ್ಗೆ ಜಪ ಮಾಡುವಂಥದ್ದು. ಎಕ್ಸಾಮ್ ದಿವಸ ಎಂತಂದ್ರೆ ಉಳಿದವರೆಲ್ಲ ರಾತ್ರಿ ಎಲ್ಲ ಮೆದ್ದು ಮತ್ತೆ ಮಾರ್ಕ್ಸ್ ಎಲ್ಲ 98 ಎಲ್ಲ ತೆಗೆದು 100ರಲ್ಲಿ. ಅದು ಹೇಗೆ ಅಂದ್ರೆ ಅವರು ಕ್ಲಾಸಲ್ಲಿ ಎಂತ ಕೇಳ್ತಾರೆ ಎಲ್ಲ ಅಚ್ಚಿ ಹಿಡಿದಾಗೆ ಅವ್ರು ಹೇಳ್ತಾರೆ ನನ್ಗೆ ಓದ್ಬೇಕಂತ ಇಲ್ಲ, ಡೈಲಿ ಜಪ ಮಾಡೋದು ಓದೋದು. ಆ ದಿವಸ ಕೂಡ ಅವರು ಆರಾಮ್ಸೆ ಹೋಗುವಂಥದ್ದು. ಅಂದ್ರೆ ನಮ್ದು ಡೈಲಿ ಪ್ರೋಗ್ರಾಮ್ ಆಗ್ತದೆ, ಬೆಳಿಗ್ಗೆ ನಾವು ಎದ್ದು ಜಪ, ಮಂಗಳಾರತಿ ಮತ್ತೆ ಜಪ ಇದೆಲ್ಲ ಆಗಿ ಬೆಳಿಗ್ಗೆ ಆರಾಮ್ಸೆ 8:30ಗೆ ಹೋಗ್ತಾರೆ. ಅಂದ್ರೆ ಜಸ್ಟ್ ಒಂದು ಸ್ವಲ್ಪ ನೋಡ್ತಾರೆ ಅಷ್ಟೇ, ಆದ್ರೆ ಮಾರ್ಕ್ಸ್ ಒಳ್ಳೇದು. ಇದು ಹೇಗೆ ಅಂದ್ರೆ ಉಳಿದವ್ರು ನೋಡಿ ಎಲ್ಲ ಸ್ಟೂಡೆಂಟ್ಸ್ ಅವರು ಎಕ್ಸಾಮ್ ದಿವಸ ಹೀಗೆ ನೋಡ್ತಾರೆ. ಆದ್ರೆ ಆಕ್ಚುಲಿ ನೀವು ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಕ್ಲಾಸಲ್ಲಿ ನೀವೆಂತೆಲ್ಲ ಹೇಳ್ತೀರ ಅದೆಲ್ಲ ಅಚ್ಚಿ ಹಿಡ್ದಾಗ ಹೇಳ್ತಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಬ್ರಿಟಿಷರು ಭಾರತಕ್ಕೆ ಬರುವಾಗ ಅಲ್ಲಿ ಎಂತ ಆಯ್ತು ಅಂದ್ರೆ ಈ ನದಿ ತೀರದಲ್ಲಿ ಒಂದು ಬ್ರಿಟಿಷನಿಗೆ ಮತ್ತು ಇನ್ನೊಬ್ಬನಿಗೆ ಗಲಾಟೆ ಆಯ್ತು. ಗಲಾಟೆ ಆಗುವಾಗ ಬ್ರಿಟಿಷ್ ಎಂತ ಮಾಡ್ತಾ ಅದು ಕೋರ್ಟಿಗೆ ಹೋಯ್ತು. ಮತ್ತೆ ಜಡ್ಜ್ ಅಲ್ಲಿದ್ದಾರೆ. ಜಡ್ಜ್ ಇರುವಾಗ ಅವ ಎಂತ ಹೇಳಿದಾನೆ, ಅವನಿಗೆಲ್ಲ ಹೊಡೆದಿದ್ದಾನೆ. ಆದ್ರೆ ಬ್ರಿಟಿಷನಿಗೆ ಅವ ಹೇಳ್ತಿದ್ದಾನೆ ನಾನು ಎಂತ ಮಾಡ್ಲಿಲ್ಲ ಅಂತ. ಮತ್ತೆ ಬಾಯಲ್ಲೆಲ್ಲ ತುಂಬಾ ಬೇಡದೆಲ್ಲ ಹೇಳಿದಾನೆ, ತುಂಬಾ ಹೇಳಿದಾನೆ. ಮತ್ತೆ ಲಾಸ್ಟಿಗೆ ಜಡ್ಜ್ ಹೇಳ್ತಾರೆ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ವಿಟ್ನೆಸ್ ತಾ ಅಂತ, ಪ್ರೂಫ್ ತಾ ಅಂತ. ಆಗ ಪ್ರೂಫ್ ತಾ ಹೇಳುವಾಗ ಆ ಬ್ರಿಟಿಷ ಯೋಚನೆ ಮಾಡ್ತಾನೆ ಯಾರು ಪ್ರೂಫ್ ಅಂತ. ಲಾಸ್ಟ್ಗೆ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಸ್ನಾನ ಮಾಡ್ತಾ. ಹಾಗಾಗಿ ಅವನಿಗೆ ರಪ್ಪ ಫ್ಲಾಶ್ ಆಗ್ತದೆ. ಮತ್ತೆ ಬ್ರಾಹ್ಮಣ ಹತ್ರ ಹೋಗ್ತಾನೆ, ನೀನು ವಿಟ್ನೆಸ್ ಆಗಿ ಬಾ ಅಂತ. ಅಂದ್ರೆ ಅವ್ರ ಸಂಭಾಷಣೆ ತುಂಬಾ ಹೊತ್ತಾಗಿದೆ ಅಲ್ಲಿ. ಅವ ಎಂತೆಂತ ಎಲ್ಲ ಅವನಿಗೆ ಹೇಳಿದ್ದಾನೆ. ಮತ್ತೆ ಬ್ರಾಹ್ಮಣ ಅಲ್ಲಿ ಬರ್ತಾನೆ. ಬ್ರಾಹ್ಮಣ ಬಂದು, ಇದು ನೋಡಿ ಜನ್ಮದಿಂದ ಅಲ್ಲ ಸಂಸ್ಕಾರದಿಂದ. ಬ್ರಾಹ್ಮಣ ಬಂದು ಜಡ್ಜ್ ಎದುರು ಅವ ಎಲ್ಲ ಎಂತೆಲ್ಲ ಹೇಳಿದಾನೆ ಅದು ಹಾಗೆ ಹೇಳ್ತಾನೆ. ಅವ ಯಾರು ಮೋಸ ಮಾಡಿದಾನೆ ಅವನಿಗೆ, ಬ್ರಿಟಿಷನಿಗೆ, ಅವನಿಗೆ ಶಾಕ್ ಆಗ್ತದೆ ಇವನಿಗೆ ಹೇಗೆ ಗೊತ್ತಾಯ್ತು ಅಂತ. ನೋಡಿ ಇಂಥದ್ದು ಬ್ರಾಹ್ಮಣರು ಇದು. ಅಂದ್ರೆ ನಾವು ಎಂತ ಅದಕ್ಕೆ ಹೇಳುವಂಥದ್ದು ನೋಡಿ. ಈ ಶುಕದೇವ್ ಗೋಸ್ವಾಮಿ ಭಾಗವತಂ ಹೇಳುವಾಗ ಸೂತ ಮುನಿ ಅಲ್ಲಿದ್ರು, ಸೂತ ಗೋಸ್ವಾಮಿ ಅಲ್ಲಿದ್ರು. ಅವ್ರೇನ್ ನೋಟ್ಸ್ ಏನ್ ಮಾಡ್ಲಿಲ್ಲ. 2ನೇ ಬಾರಿ ಅವ್ರು ಹೇಳಿದ್ರು ಭಾಗವತಂ. ಅಂದ್ರೆ ಅದು ಕೇಳಿದೆಲ್ಲ ಇಲ್ಲಿ ಅಚ್ಚಿಯಾಗಿ ಉಳಿತದೆ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಜಪ ಎಲ್ಲ ಮಾಡ್ತಾ ಇದ್ರೆ ನಮ್ದು ಮೆಮೊರಿ ಎಷ್ಟು ಫಾಸ್ಟ್ ಆಗ್ತದೆ ಅಂದ್ರೆ ನಮ್ಗೆ ಯಾವುದೇ ಎಂತ ಹೇಳೋದು ಓದುವ ಅವಕಾಶವೇ ಇಲ್ಲ. ಎಸ್ ನೆಕ್ಸ್ಟ್ ಪಾರ್ಥಸಾರಥಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್ ಪಾರ್ಥಸಾರಥಿ. ನಮಸ್ತೆ. ಹೇಳಿ ಸರ್. ಅಧ್ಯಯನ ಮಾಡಿದ್ದೀರಾ? ಅದು ಬಹಳ ಸೊಗಸಾಗಿ ಮೂಡ್ ಬಂದಿದೆ. ಹಾಗೇನೆ ಹಲವಾರು ರೀತಿಯಲ್ಲಿ ಬದಲಾವಣೆಗಳಾಗಿದೆ. ನನ್ನದೊಂದು ಗೊಂದಲ ಅಥವಾ ಇದು ಕೃಷ್ಣನ ಒಂದು ಕೃಷ್ಣನ ಪರವಾಗಿ ಅಥವಾ ಕೃಷ್ಣನ ಒಂದು ಮೇಲೆ ಕೇಳುವಂತ ಪ್ರಶ್ನೆ. ಈ ಅಧ್ಯಯನಗಳು ನಮ್ಗೆ ಏನ್ ನೀವು ಪ್ರವಚನ ಮಾಡಿದ್ರಿ, ಆ ಅಧ್ಯಯನಗಳ ಪ್ರಕಾರ ಹಲವಾರು ಜನರು, ಹಲವಾರು ಏನು ಭಕ್ತರು ಈಗ ಪ್ರಶ್ನೆ ಕೇಳಿದ್ದಾರೆ. ಕೃಷ್ಣನ ಏನು ಈ ಉತ್ಕಲನ ಆಗಿದೆ, ಈ ಪ್ರಪಂಚ ಕ್ರಿಯೇಟ್ ಆಗಿದೆ ಅಥವಾ ಇನ್ನೊಂದಾಗಿದೆ ಅಂತ ಹೇಳಿದ್ರು. ಇದ್ರ ಪರವಾಗಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ ಮೊದಲು 12 ಲಕ್ಷ ವರ್ಷಗಳು, 18 ಲಕ್ಷ ವರ್ಷಗಳು. ಅದಾದ ನಂತರ 17 ಲಕ್ಷ, 17 ಲಕ್ಷ. ಅದಾದ ನಂತರ ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಜನ್ಮ ತಾಳಿದ್ದು, ಹಾಗೆ ಬೋಧನೆ ಮಾಡಿದ್ದು. ಕೃಷ್ಣನ ನಾವು ಈಗ ಕ್ರಿಯೇಟರ್ ಅಂತ ಹೇಳ್ತಾ ಇದೀವಿ. ಮಹಾವಿಷ್ಣು ಕ್ರಿಯೇಟರ್ ಅಲ್ವಾ? ನೋಡಿ ಹೇಗಂದ್ರೆ ನಮ್ದು ತಪ್ಪು ಗ್ರಹಿಕೆ ಅಂತಂದ್ರೆ ನಾವು ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ತರುವಂತದ್ದು. ಹೇಗಂದ್ರೆ ಈಗ ನಿಮ್ಮ ಪ್ರಕಾರ ನೀವು ಮಹಾವಿಷ್ಣು ಕ್ರಿಯೇಟರ್ ಅಂತ ಹೇಳ್ತೀರಿ. ಈ ಭಾಗವತಮಲ್ಲಿ ಉಂಟು ಏತೇ ಚಾಂಸ ಕಲಾಪಂಶ ಕೃಷ್ಣತು ಭಗವಾನ್ ಸ್ವಯಂ, ಕೃಷ್ಣನೆಲ್ಲವೂ ಬರುವಂತದ್ದು. ಈಗ ಇದಕ್ಕೆ ಉದಾಹರಣೆ ಅಂತ ಅಂದ್ರೆ ಈಗ ಕಲಿಯುಗ ಉಂಟು, ಕಲಿಯುಗ ಆದ್ಮೇಲೆ ಮತ್ತೆ ಸತ್ಯಯುಗ. ಇದು ಸೈಕಲ್ ರಿಪೀಟ್ ಆಗ್ತಾ ಇರ್ತದೆ. ಆದ್ ನಾವ್ ಎಂತ ಎಣಿಸುವಂತದ್ದು ಈಗ ಮಾತ್ರ ಆಗಿದೆ ಅಂದ್ರೆ ಕೃಷ್ಣನ ಈಗ ಇಲ್ಲಿ ಕಲಿಯುಗ ಆಗ್ತಾ ಉಂಟು, ಬೇರೆ ಕಡೆ
ಕೃಷ್ಣನ ಗೋಲೋಕ ಎಂತ ಹೇಳುದು ದ್ವಾಪರ ಯುಗ ಆಗ್ತಾ ಉಂಟು, ಬೇರೆ ಕಡೆ ಸತ್ಯಯುಗ ಆಗ್ತಾ ಉಂಟು, ಬೇರೆ ಕಡೆ ತ್ರೇತಾಯುಗ ಆಗ್ತಾ ಉಂಟು. ಕೃಷ್ಣನ ಲೀಲೆ ನಿಲ್ಲುವುದಿಲ್ಲ. ಆದ್ರೆ ಕೃಷ್ಣ ಹೇಗೆ ಅಂದ್ರೆ, ಇದಕ್ಕೆ ಈ ಬ್ರಹ್ಮ ಸಂಹಿತದ ಶ್ಲೋಕವನ್ನು ಹೇಳ್ತೇನೆ, ಅದು ನಿಮ್ಗೆ ಗೊತ್ತಾಗಬಹುದು. ದೀಪಾರ್ಷಿರೇ ವೈ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತೇವ ಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಂ ಭಜಾಮಿ. ಈ ಶ್ಲೋಕ ಎಂತ ಹೇಳ್ತಾ ಅಂದ್ರೆ, ಈ ಬ್ರಹ್ಮ ಸಂಹಿತದಲ್ಲಿ ಒಂದು ಕ್ಯಾಂಡಲ್ ನಾವು ಹೊತ್ತಿಸ್ತೇವೆ, ಮತ್ತೆ ಅದರಿಂದ ನಾವು 10 ಕ್ಯಾಂಡಲ್ ಹೊತ್ತಿಸ್ತೇವೆ. ಬೆಳಕು ಎಲ್ಲ ಕ್ಯಾಂಡಲ್ ಸೇಮ್, ಆದ್ರೆ ಫಸ್ಟ್ ಕ್ಯಾಂಡಲ್ ಕೃಷ್ಣ. ತಿಳಿದು ಸರ್? ಇಲ್ಲ, ಈಗ ನಮ್ಮ ಪರದೆ ಮೇಲೆ ಏನ್ ಬರ್ತಾ ಇದೆ ಇದು ಮಹಾವಿಷ್ಣು ಅವತಾರ ಅಲ್ವಾ? ಸೊ ಇದನ್ನ ಕೃಷ್ಣ ರೀಕ್ರಿಯೇಟ್ ಆಗಿ ಅದನ್ನ ಕ್ರಿಯೇಟ್ ಮಾಡ್ತಾ ಇದಾರ ಅಥವಾ ಕ್ರಿಯೇಟ್ ಎಲ್ಲ ನಾವು ನೋಡಿ ಇಂಥದ್ದು ಈ ಸೈಂಟಿಫಿಕ್ ವರ್ಡ್ಸ್. ಕೃಷ್ಣನಿಗೆ ಹೇಗಿಲ್ಲ, ಕೃಷ್ಣ ಅಂತಂದ್ರೆ ಕೃಷ್ಣನ ಇಮಿಡಿಯೇಟ್ ಎಕ್ಸ್ಪಾನ್ಷನ್ ಬರುವಂತದ್ದು ಬಲರಾಮ. ಅಂದ್ರೆ ಎಕ್ಸ್ಪಾನ್ಷನ್ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಬಲರಾಮ ಆಯ್ತು. ನೆಕ್ಸ್ಟ್ ಎಕ್ಸ್ಪಾನ್ಷನ್ ಸಂಘರ್ಷಣ, ನೆಕ್ಸ್ಟ್ ಎಕ್ಸ್ಪಾನ್ಷನ್ ನಾರಾಯಣ, ನೆಕ್ಸ್ಟ್ ಎಕ್ಸ್ಪಾನ್ಷನ್ ಸೆಕೆಂಡ್ ಸಂಘರ್ಷಣ, ಮತ್ತೆ ಬರುವಂತದ್ದು ಈ 3 ಪುರುಷಾವತಾರ. ಅದ್ರಲ್ಲಿ ಫಸ್ಟ್ ಇದು ಮಹಾವಿಷ್ಣು. ಆ ಮಹಾವಿಷ್ಣುವಿನ ರೋಮಕೂಪದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಹುಟ್ಟುವಂಥದ್ದು. ಮತ್ತೆ ಆ ಎಲ್ಲಾ ಬ್ರಹ್ಮಾಂಡಕ್ಕೆ ಗರ್ಭೋದಕಶಾಹಿ ವಿಷ್ಣು ಹೋಗುವಂಥದ್ದು. ಅಂದ್ರೆ ಮಹಾವಿಷ್ಣುದ ಎಕ್ಸ್ಪಾನ್ಷನ್ ಗರ್ಭೋದಕಶಾಹಿ ವಿಷ್ಣು, ಆ ಗರ್ಭೋದಕಶಾಹಿ ವಿಷ್ಣುವಿಂದ ಎಕ್ಸ್ಪಾನ್ಷನ್ ಈ ಕ್ಷೀರೋದಕಶಾಹಿ ವಿಷ್ಣು. ಹಾಗಾಗಿ ನೋಡಿ, ಇದು ನಮ್ಮ ಸಣ್ಣ ಮೆದುಳಿನಿಂದ ನಮ್ಗೆ ಅರ್ಥ ಆಗುದಿಲ್ಲ. ಇದಕ್ಕೆ ನಾವು ಕೃಷ್ಣ ಕೂಡ ಹೇಳುವಂಥದ್ದು ಭಕ್ತ್ಯಾ ಮಾಂ ಅಭಿಜಾನಾತಿ. ಭಕ್ತಿ ಪ್ರೋಸೆಸ್ ಇಂದ ನಮ್ಗೆ ಅರ್ಥ ಆಗ್ತದೆ, ನಮ್ಮ ಈ ಸೋ ಕಾಲ್ಡ್ ಸ್ಕಾಲರ್ ಇಂದ ನಮ್ಗೆ ಇದು ಅರ್ಥ ಆಗುದಿಲ್ಲ. ಅದು ನಾವು ಹೇಳ್ಬೋದು ಹೀಗೆ ಹೀಗೆ ಇಲ್ಲ, ಅಂದ್ರೆ ಶಾಸ್ತ್ರದಲ್ಲಿ ಹೇಗೆ ಉಂಟು ಹಾಗೆ. ಇದು ವಾದ ಅಲ್ಲ. ಈಗ ಇಲ್ಲಿ ನೀವು ತೋರಿಸ್ತಾ ಇದ್ದೀರಲ್ವಾ ಪರದ ಮೇಲೆ, ಇವರು ಕೃಷ್ಣನ ಮಹಾವಿಷ್ಣುನ ಅಲ್ಲ, ಇವರು ಮಹಾವಿಷ್ಣು ಅಲ್ಲ, ಇದು ಕ್ಷೀರೋದಕಶಾಹಿ ವಿಷ್ಣು. ಮಹಾವಿಷ್ಣು ಇದು ಎಕ್ಸ್ಪಾನ್ಷನ್ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಇದು ಎಕ್ಸ್ಪಾನ್ಷನ್ ಕ್ಷೀರೋದಕಶಾಹಿ ವಿಷ್ಣು. ಅರ್ಥ ಆಯ್ತು, ಧನ್ಯವಾದ. ನೋಡಿ, ಇದು ಗ್ರಾಜುವಲಿ ನಿಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಒಂದು ದಿವಸದಲ್ಲಿ ಅರ್ಥ ಆಗುದಿಲ್ಲ, ಗ್ರಾಜುವಲಿ ಪ್ರಪೋಸಲ್ ಹಂತ ಹಂತವಾಗಿ ನಮಗೆ ಇದು ಅರ್ಥ ಆಗ್ತಾ ಹೋಗ್ತದೆ. ಗಿಡಕ್ಕೆ ನೀವೀಗ ಒಂದು ಗಿಡವನ್ನು ನಡ್ತೀರಿ, ನೀವು ನಾಳೆ ಫ್ರೂಟ್ ಸಿಗ್ಬೇಕಂದ್ರೆ ಅದು ಆಗುದಿಲ್ಲ. ಫ್ರೂಟ್ ಸಿಗ್ಲಿಕ್ಕೆ ಮಿನಿಮಮ್ ತುಂಬಾ ವರ್ಷ ಬೇಕು. ನೀರು ಹಾಕ್ತಾ ಇರಿ, ಮತ್ತೆ ಫ್ರೂಟ್ ಸಿಗ್ತದೆ. ಹರೇ ಕೃಷ್ಣ. ಪ್ರಭುಜಿ, ಭಜತಿ ಮೀನಿಂಗ್ ಅಂದ್ರೆ ಏನಂತ ಕೇಳಿದ್ದಾರೆ ಗ್ರೂಪ್ ಚಾಟ್ ಅಲ್ಲಿ. ಭಜನೆ ಅಂದ್ರೆ ಭಜನೆ ಮಾಡುವಂಥದ್ದು. ಓಕೆ, ಎಸ್. ಯಾರ್ದಿಲ್ಲ ಪ್ರಶ್ನೆ? ಓಕೆ, ಮಮತಾ ಅವರು ಹ್ಯಾಂಡ್ ರೈಸ್ ಮಾಡಿ. ಹೇಳಿ ಮಾತಾಜಿ. ಮಮತಾ ಅನ್ಮ್ಯೂಟ್ ಮಾಡಿ ಅವರ. ಮಮತಾ ಹೇಳಿ. ಇವಾಗ ಅಂದ್ರೆ ದಿಸ್ ಸೌಂಡ್ಸ್ ವೆರಿ ಇಮ್ಮೆಚೂರ್ಡ್ ಇರತ್ತೆ. ಬಟ್ ಇವಾಗ ಏನಂತಂದ್ರೆ ನಾವು ತಿಳ್ಕೊಂಡಿರೋದು ಕೃಷ್ಣ ಈಸ್ ದಿ ಸುಪ್ರೀಂ ಅಂತ. ಇವಾಗ ನಾವು ಬೇರೆ ಬೇರೆ ದೇವ್ರುಗಳನ್ನ ಪೂಜೆ, ಅಂದ್ರೆ ಮನೆ ದೇವ್ರು, ಗ್ರಾಮ ದೇವತೆ ಆತರ ಎಲ್ಲ ಪೂಜೆ ಮಾಡ್ಕೊಂಡು ಆರಾಧಿಸ್ಕೊಂಡು ಬಂದಿದೀವಿ. ದಿ ಲಾರ್ಡ್ ಈಗ ಏಕ್ದಮ್ ನಾವು ಡೈರೆಕ್ಟ್ ಕೃಷ್ಣನಿಗೆ ಪೂಜೆ ಮಾಡ್ತಾ ಇತ್ತು ಅಂದ್ರೆ, ಇವಾಗ ಈ ದೇವತೆಗಳಿಗೆ ನಾವು ಅಂದ್ರೆ ಆಸ್ ಅ ಕಾಮನ್ ಪರ್ಸನ್ ಅವರಿಗೆ ಆ ದೇವತೆಗಳನ್ನ ಬಿಟ್ಟು ನಾವು ಮೇಲ್ಗಡೆ ಹೋಯ್ತು ಅಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ಏನಾರು ಆಗತ್ತಾ? ಇಂಪ್ಯಾಕ್ಟ್ ಎಂತ? ಈಗ ಸಪೋಸ್ ನೀವು ಕಂಪನಿಯಲ್ಲಿ ವರ್ಕ್ ಮಾಡಿದೆ ಹೇಳಿದ್ರಿ 20 ವರ್ಷ, ನಿಮ್ಗೆ ಈಗ ಕಂಪನಿ ಸಿಇಒ ಟಚ್ ಉಂಟು. ನೀವು ಉಳಿದವರಿಗೆ ಅಂದ್ರೆ ನೀವು ರಿಪೋರ್ಟ್ ಮಾಡುದಿಲ್ಲ, ಡೈರೆಕ್ಟ್ ಸಿಇಒ ರಿಪೋರ್ಟ್ ಮಾಡ್ತೀರಿ. ಆಗ ಎಂತ ಆಗ್ತದೆ ಇಂಪ್ಯಾಕ್ಟ್? ಇಂಪ್ಯಾಕ್ಟ್ ಅನ್ನೋದ್ಕಿಂತ ಅದೇ ಇವಾಗ ಸಿಇಒ ಡೈರೆಕ್ಟ್ ಕ್ಲೋಸ್ ಇದ್ದಾರೆ, ನೀವು ಹಾ ಇವಾಗ ಅರ್ಹತೆ ಇರ್ಬೇಕಲ್ವಾ? ಅಂದ್ರೆ ನಾವು ಆ ಸಿಇಒ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಡ್ಬೇಕಂದ್ರೆ ಆ ಗ್ರಾಜುಯೇಟ್ ಅದಕ್ಕೆ ನಾವು ಸಾಧನೆ ಮಾಡ್ಬೇಕು. ಅರ್ಹತೆ ಬರ್ಬೇಕಿದ್ರೆ ನಾವು ಹೇಗಂದ್ರೆ ಕಂಪನಿಯಲ್ಲಿ ನೀವು ಕೆಲಸ ಮಾಡುವಾಗ ನೀವು ಎಂತ ತೋರಿಸ್ಬೇಕು ಅವರಿಗೆ, ಯಾರಿಗೆ? ಸಿಇಒಗೆ ನೀವು ಕೆಪೇಬಲ್ ಅಂತ. ನೀವು ಕೆಪೇಬಲ್ ಆದ್ಮೇಲೆ ಅವ್ರು ಕಾಂಟ್ಯಾಕ್ಟ್ ಇಡುವಂತದ್ದು, ಕೆಪೇಬಲ್ ಆಗಲೇ ಕಾಂಟ್ಯಾಕ್ಟ್ ಇಡುದಿಲ್ಲ. ಸೊ ಇವಾಗ ಕೃಷ್ಣನ್ಗೆ ನಾವು ರೀಚ್ ಆಗೋದಿಕ್ಕೆ ಈ ದೇವತೆಗಳ ಮೂಲಕ ನಾವು ಹೋಗ್ಬೋದಲ್ವಾ? ದೇವತೆಗಳ ಮೂಲಕ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಅಲ್ಲ. ಗುರು ಕೃಷ್ಣ ಶುದ್ಧ ಭಕ್ತರ ಮೂಲಕ. ಗುರು ಕೃಷ್ಣ ಪ್ರಸಾದ ಬಾಯಿ ಭಕ್ತಿ ಲತಾ ಬೀಜ್. ಓಕೆ,
ಹರೇ ಕೃಷ್ಣ, ಧನ್ಯವಾದ. ಆಯ್ತು ಪ್ರಭುಜಿ, ಮತ್ತೆ ಬೇರೆ ಯಾವ್ದು ಪ್ರಶ್ನೆ ಇಲ್ಲ. ಎಸ್, ಓಕೆ. ಹರೇ ಕೃಷ್ಣ. ವಾಂಚಕಲ್ಪತರೋ ವಿಶ್ವ ಕೃಪಾ ಸಿಂಧುವ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णवृंद की जय. नामाचार्य श्री हरिदास ठाकुर की जय. हरे कृष्णा. धन्यवाद. हरे कृष्ण. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.